ಆತ್ಮೀಯ ವೀಕ್ಷಕ ಬಾಂಧವರೇ, ಹೊಸಕುರಲ್ನ ವಿಶೇಷ ಮಾತುಕತೆ ಸರಣಿ ಕಾರ್ಯಕ್ರಮ ಸುರಕ್ಷಾ ಸಂಜೀವಿನಿ ನಿಮ್ಮ ಆರೋಗ್ಯಕ್ಕೊಂದು ಕೈಪಿಡಿ. ಈ ಕಾರ್ಯಕ್ರಮವನ್ನು ಚೂಂತಾರು ಸರೋಜಿನಿ ಭಟ್ ಪ್ರತಿಷ್ಠಾನ ರಿಜಿಸ್ಟರ್ಡ್ ಮಂಗಳೂರು ಇವರು ಪ್ರಾಯೋಜಿಸ್ತಾ ಇದ್ದಾರೆ. ಕಾರ್ಯಕ್ರಮದಲ್ಲಿ ನಮಗೆ ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ರವರು. ಹೊಸಂಗಡಿಯಲ್ಲಿ ಸುರಕ್ಷಾ ದಂತ ಚಿಕಿತ್ಸಾಲಯವನ್ನು ನಡೆಸ್ತಾ ಇದ್ದು, ಹಾಗೆಯೇ ದಂತ ಶಸ್ತ್ರಚಿಕಿತ್ಸಕರಾಗಿಯೂ ಖ್ಯಾತರಾಗಿ, ಒಳ್ಳೆಯ ಬರಹಗಾರರಾಗಿ ಅನೇಕ ಔಷಧೀಯ ಗುಣಲಕ್ಷಣಗಳ ಬಗ್ಗೆ ಮಾಹಿತಿಯ ಪುಸ್ತಕಗಳನ್ನು ಬರೆದವರು, ಒಳ್ಳೆಯ ವಾಗ್ಮಿಯೂ ಆಗಿದ್ದಾರೆ. ಅವರು ಈ ಕಾರ್ಯಕ್ರಮದಲ್ಲಿ ನಮಗೆ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಇವತ್ತಿನ ಕಾರ್ಯಕ್ರಮ ದಂತಕ್ಷಯ. ಅವರನ್ನು ಎಲ್ಲ ವೀಕ್ಷಕ ಬಂಧುಗಳ ಪರವಾಗಿ ಸ್ವಾಗತಿಸ್ತಾ ಇದ್ದೇವೆ. ನಮಸ್ಕಾರ ಡಾಕ್ಟರ್. ಸುರಕ್ಷಾ ಸಂಜೀವಿನಿಯ ಸರಣಿ ಕಾರ್ಯಕ್ರಮದಲ್ಲಿ ದಂತಕ್ಷಯ ಅನ್ನುವಂತಹ ವಿಷಯದಲ್ಲಿ ನಾವು ಈ ವಾರದ ಮಾಹಿತಿಯನ್ನು ನೀಡ್ತಾ ಇದ್ದೇವೆ. ಈಗ ಆರಂಭದಲ್ಲಿ ದಂತಕ್ಷಯ ಅಂದರೆ ಏನು? ಯಾಕೆಂತ ಹೇಳಿದರೆ, ಕ್ಷಯ ಅಂತ ಹೇಳುವಾಗ ನಾವು ಹೆಚ್ಚಾಗಿ ಬೇರೆ ಬೇರೆ ರೀತಿಯ ಕ್ಷಯ ರೋಗಗಳನ್ನು ನಮ್ಮಲ್ಲಿ ನಾವು ಕಾಣ್ತೇವೆ. ದಂತಕ್ಕೂ ಕ್ಷಯ ಅಂತ ಹೇಳಿದರೆ ಹೇಗೆ ಅದು? ದಂತಕ್ಷಯ ಅಂದರೆ ಸಿಂಪಲ್ ಆಡು ಭಾಷೆಯಲ್ಲಿ ಹಲ್ಲು ಹುಳುಕಾಗುವುದು, ವೆರಿ ಸಿಂಪಲ್. ಹಲ್ಲು ತೂತಾಗುವುದು ಅಂತ ಹೇಳ್ತಾರೆ. ಹಲ್ಲು ಹುಳುಕಾಗುವುದನ್ನು ನಮ್ಮ ಸೈಂಟಿಫಿಕ್ ಆಗಿ, ವೈಜ್ಞಾನಿಕವಾಗಿ ನಮ್ಮ ಭಾಷೆಯಲ್ಲಿ ಶುದ್ಧ ಕನ್ನಡದಲ್ಲಿ ನಾವು ದಂತಕ್ಷಯ ಅಂತ ಹೇಳ್ತೇವೆ. ಇಂಗ್ಲೀಷ್ನಲ್ಲಿ, ಆಂಗ್ಲ ಭಾಷೆಯಲ್ಲಿ ಡೆಂಟಲ್ ಕೇರೀಸ್ ಅಂತ ಹೇಳಿ. ಸೊ ಇದೊಂದು ಇರ್ರಿವರ್ಸಿಬಲ್ ಪ್ರೊಸೆಸ್. ಇರ್ರಿವರ್ಸಿಬಲ್ ಅಂದರೆ ಒಮ್ಮೆ ಹಲ್ಲಿಗೆ ಹುಳುಕಾದ ಮೇಲೆ ಅದನ್ನು ನಾವು ಪುನಃ ರಿವರ್ಸ್ ಮಾಡೋಕ್ಕಾಗಲ್ಲ. ಅದು ಕಂಟಿನ್ಯೂಸ್ ಪ್ರೊಸೆಸ್. ಅದನ್ನು ಅರೆಸ್ಟ್ ಮಾಡ್ಬೋದು, ಅದನ್ನು ಹಿಂದೆ ಬರುವ ರೀತಿಯಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ. ಇನ್ಫೆಕ್ಷನನ್ನು, ಕೇರೀಸನ್ನು ನಾವು ಇದನ್ನು ಕಂಪ್ಲೀಟಾಗಿ ಕ್ಯೂರ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಈ ದಂತಕ್ಷಯ ಅನ್ನೋದು ಇದೊಂದು ಬ್ಯಾಕ್ಟೀರಿಯಾದಿಂದ ಆಗುವಂಥ ಹಲ್ಲಿನ ಎನಾಮಲ್ಲಿಗೆ ಆಗುವಂಥ ಒಂದು ಸೋಂಕು, ಇನ್ಫೆಕ್ಷನ್ ಅದು. ಸೊ ಅಂತಹ ದಂತಕ್ಷಯ ಆದಾಗ ಕ್ಯಾವಿಟಿ ಆಗುವಂಥದ್ದು, ತೂತಾಗುವಂಥದ್ದು. ಈ ದಂತಕ್ಷಯ ಬ್ಯಾಕ್ಟೀರಿಯಾಗಳು ನಿಧಾನವಾಗಿ ಹಲ್ಲಿನ ಎನಾಮಲ್ ಪೋರ್ಷನನ್ನು ಹಾಳು ಮಾಡ್ತದೆ. ಹಲ್ಲು ಅದು ಪ್ರೊಟೆಕ್ಷನಿಗೆ ಹಲ್ಲಿಗೆ ಇರುವಂಥದ್ದು ಎನಾಮಲ್. ಆಮೇಲೆ ಎನಾಮಲ್ನ ಕೆಳಗೆ ಇರುವಂಥದ್ದು ಡೆಂಟಿನ್ ಅಂತ ಹೇಳುವ ಒಂದು ಪದರ. ಅದರ ಒಳಗಡೆ ಪಲ್ಪ್, ದಂತ ಮಜ್ಜೆ ಅಂತ ಹೇಳ್ತೇವೆ. ಪಲ್ಪ್ ಅಂದರೆ ಒಳಗಿನ ಭಾಗ, ಅದರಲ್ಲಿ ನರಗಳು, ರಕ್ತನಾಳಗಳೆಲ್ಲ ಇರುವಂಥದ್ದು. ಸೊ ನಮಗೆ ಯಾವಾಗ ನೋವು ಬರ್ತದೆ, ಹಲ್ಲಿನ ಎನಾಮಲ್ಲಿಗೆ ಈ ದಂತಕ್ಷಯ ಆದಾಗ ನಮಗೆ ಬಿಸಿನೀರು, ತಣ್ಣೀರು ಎಲ್ಲ ಕುಡಿದಾಗ ಜುಮ್ ಜುಮ್ ಆಗುವಂಥದ್ದು, ಅತಿ ಸಂವೇದನೆ ಆಗ್ತದೆ. ಆರಂಭಿಕ ಹಂತದಲ್ಲಿ ರೋಗಿಗಳು ಬಂದು, ಡಾಕ್ಟ್ರೇ ಅಲ್ಲಿ ನನಗೆ ಸ್ವಲ್ಪ ಜುಮ್ ಜುಮ್ ಆಗ್ತದೆ ಅಂತ ಹೇಳ್ತಾರೆ. ನೀರು ಕುಡಿದಾಗ ಜುಮ್ ಜುಮ್, ಸ್ವೀಟ್ ತಿಂದಾಗ ನನಗೆ ಒಂಥರ ಅನಿಸ್ತದೆ ಅಂತ ಹೇಳ್ತಾರೆ. ಅದು ಆರಂಭಿಕ ಹಂತದಲ್ಲಿರುವಂಥ ಲಕ್ಷಣಗಳು. ಆಮೇಲೆ ಡೆಂಟಿನಿಗೆ ಹೋಗ್ತದೆ, ಅಲ್ಲಿಯೂ ಸ್ವಲ್ಪ ಜಾಸ್ತಿ ಸಂವೇದನೆ ಇರ್ತದೆ, ಅತಿ ಸಂವೇದನೆ ಇರ್ತದೆ. ಒಮ್ಮೆ ಡೆಂಟಲ್ ಪಲ್ಪಿಗೆ, ಒಳಗಿನ ಭಾಗಕ್ಕೆ ಈ ದಂತಕ್ಷಯ ತಲುಪಿದಾಗ ಹಲ್ಲು ನೋವು ಶುರುವಾಗ್ತದೆ. ಸಿಡಿತ ಅಂತ ಹೇಳ್ತೇವೆ, ಹಲ್ಲು ನೋವು, ಹಲ್ಲು ಸಿಡಿತ ಅಂತೇಳಿ. ಮಲಗಿದಾಗ ನಿದ್ದೆ ಬರೋದಿಲ್ಲ, ಹಲ್ಲು ವಿಪರೀತವಾಗಿ ಸಿಡಿತದೆ, ನೋವಾಗ್ತದೆ ಅಂತೇಳಿ. ಇದು ದಂತಕ್ಷಯದ 3ನೇ ಹಂತ. ಇದು ದಂತಕ್ಷಯ ಈ ರೀತಿ ಒಂದರಿಂದ ಆರಂಭಿಕ ಹಂತದಲ್ಲಿ ಗುರುತಿಸಿದರೆ, ನಾವು ಅಲ್ಲಿ ಬಾಯಿ ಓಪನ್ ಮಾಡಿ ನೋಡಿದಾಗ ನಮ್ಗೆ ಕಾಣ್ತದೆ ಹಲ್ಲು ಸಾಮಾನ್ಯವಾಗಿ ಬೆಳ್ಳಗಿರ್ತದೆ. ಹಲ್ಲಿನ ಮೇಲ್ಭಾಗದಲ್ಲಿ ಒಂದು ಕಪ್ಪಗಿನ ಸ್ಪಾಟ್ ಕಂಡ್ರೆ ನಾವು ಅದನ್ನು ನೋಡಿ ನಿಮಗೆ ದಂತಕ್ಷಯ ಆಗಿರುವ ಚಾನ್ಸಸ್ ಇದೆ ಅಂತ ಹೇಳ್ತೇವೆ. ಅದು ನೋಡಿದ ಕೂಡಲೇ ನಮಗೆ ಗೊತ್ತಾಗ್ತದೆ. ಡೌಟ್ ಇದ್ದಾಗ ನಾವು ಹಲ್ಲಿನ ಎಕ್ಸ್ರೇ ತೆಗಿತೇವೆ, ಡೆಂಟಲ್ ಎಕ್ಸ್ರೇ ಅಂತೇಳಿ. ಅದು ತೆಗೆದು ಹುಳುಕಾದ ಭಾಗವನ್ನು, ಕ್ಷಯ ಆದ ಭಾಗವು ನಮಗೆ ಎಕ್ಸ್ರೇಲಿ ನಮಗೆ ಕಾಣ್ತದೆ. ಅದು ನಮಗೆ ಗೊತ್ತಾಗ್ತದೆ, ನೋಡಿದ ಕೂಡಲೇ ಗೊತ್ತಾಗ್ತದೆ. ಸೊ ಇಂತಹ ನೆಕ್ಸ್ಟ್ ಸ್ಟೇಜಿಗೆ ಡೆಂಟಿನ್ಗೆ ಹೋದಾಗ ಅಥವಾ ಪಲ್ಪಿಗೆ ಹೋದಾಗ ಬೇರೆ ಬೇರೆ ಲೇಯರ್ಗಳನ್ನು ಇನ್ವಾಲ್ವ್ ಆಗೋದು ನಮಗೆ ಕ್ಲಿಯರಾಗಿ ನಮಗೆ ಎಕ್ಸ್ರೇಲಿ ಗೊತ್ತಾಗ್ತದೆ. ಮತ್ತು ನಾವು ಅದಕ್ಕೆ ಚಿಕಿತ್ಸೆಯನ್ನು ಅಡ್ವೈಸ್ ಮಾಡ್ತೇವೆ. ಸಾಮಾನ್ಯವಾಗಿ ದಂತಕ್ಷಯ ಆದಾಗ ನಾವು ಅದಕ್ಕೆ ರೆಸ್ಟೋರ್ ಮಾಡ್ತೇವೆ. ಹಲ್ಲಿನ ಎನಾಮಲ್ ಅದು ಪುನಃ ರೀಜನರೇಟ್ ಆಗೋದಿಲ್ಲ. ಒಮ್ಮೆ ಹಾಳಾಗಿ ಹೋದರೆ ಹೋಯ್ತದು, ಮತ್ತೆ ಪುನಃ ನಮ್ಮ ದೇಹದಲ್ಲಿರುವಂಥ ಒಂದೇ ಒಂದು ಅಂಗ ಅದು ರೀಜನರೇಟ್ ಆಗೋದಿಲ್ಲ, ನಮ್ಮ ಹಲ್ಲು ಎನಾಮಲ್. ಸೊ ಏನು ಮಾಡ್ತೀವಿ ಅಂದರೆ, ನಾವು ಹುಳುಕಾದ ಪೋರ್ಷನನ್ನು ಡ್ರಿಲ್ ಮಾಡ್ತೀವಿ. ನಮ್ಮ ಡ್ರಿಲ್ಲಿಂಗ್ ಮೆಷಿನ್ ಹೆಚ್ಚಿನವ್ರಿಗೆ ಗೊತ್ತಿದೆ, ವೀಕ್ಷಕರಿಗೆ ಗೊತ್ತಿದೆ. ದಂಟಿಸ್ಟು ಅಂದರೆ ವಿಲನ್ ಥರ ಡ್ರಿಲ್ ಮಾಡ್ತಾರೆ. ಹೋದ ಕೂಡಲೇ ಸೌಂಡ್ ಬರ್ತದೆ, ನೋವಾಗ್ತದೆ, ಕೊರಿತಾರೆ ಅಂತ ಹೇಳ್ತಾರೆ. ನಮ್ಮನ್ನು ತಲಾಂತರಗಳಿಂದ ದಂತವೈದ್ಯರುಗಳನ್ನು ವಿಲನ್ ಥರನೇ ನೋಡ್ತಾರೆ. ಈ ಮಕ್ಕಳು ಅಳುವಾಗ ಸಹ ಎದುರಿಸ್ತಾರೆ, ನಿಮ್ಮ ಹತ್ರ ಹಲ್ಲಿನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತೇನೆ ಅಂದರೆ ನಮ್ಮನ್ನು ವಿಲನ್ ಥರ ಒಳಗೆ ಬರುವಾಗಲೇ ಮಕ್ಕಳು ಹತ್ಕೊಂಡೇ ಬರ್ತಾರೆ ನಮ್ಮ ಹತ್ರ. ಅಷ್ಟು ಹೆದರಿಕೆ ಆಗ್ತದೆ, ಹೆದರಿಕೆ ಆಗ್ತದೆ. ಇಂಜೆಕ್ಷನ್ ಕೊಡ್ಪೇರು, ಕೂಳಿಗೆ ಇಂಜೆಕ್ಷನ್ ಕೊಡ್ಪೇರು ಅಂತೇಳಿ. ಸೊ ಇಂತಹ ಈ ರೋಗಗಳು, ಇದು ದಂತಕ್ಷಯ ಆದಾಗ ಆ ಎನಾಮಲ್ ಆದ ಕ್ಷಯ ಆದ ಭಾಗವನ್ನು ನಾವು ಡ್ರಿಲ್ ಮಾಡಿ, ನಮ್ಮ ಹ್ಯಾಂಡ್ ಪೀಸ್ಗಳಲ್ಲಿ ಡ್ರಿಲ್ ಮಾಡಿ ಅದನ್ನು ತೆಗೆದು ಅಲ್ಲಿಗೆ ರಿಸ್ಟೋರ್ ಮಾಡುವಂಥದ್ದು. ಮೊದಲೆಲ್ಲ ಸಿಲ್ವರ್ ಹಾಕೋದು ಅಂತೇಳಿ, ಬೆಳ್ಳಿ ತುಂಬಿಸುವುದು ಅಂತ ಇತ್ತು.
ಈಗೆಲ್ಲ ಬೆಳ್ಳಿ ತುಂಬಿಸುವುದು ಕಡಿಮೆ ಆಗಿದೆ, ಯಾಕೆಂದರೆ ಹೆಚ್ಚಿನ ಕಂಟ್ರಿಗಳಲ್ಲಿ ಬ್ಯಾನ್ ಆಗಿದೆ, ಮತ್ತು ಲಭ್ಯತೆಯೂ ಕಡಿಮೆ. ಅದರಿಂದ ಮರ್ಕ್ಯೂರಿ ಅನ್ನೋ ವಸ್ತುವನ್ನು, ಈ ಸಿಲ್ವರ್ ಅಮಾಲ್ಗಮ್ ಅನ್ನು, ಅದರಲ್ಲಿ ಕಾಪರ್ ಸಿಲ್ವರ್ ಎಲ್ಲ ಮಿಕ್ಸ್ ಆಗಿ ಬೇರೆ ಬೇರೆ ಮಿಕ್ಸ್ ಆಗಿರುವಂಥದ್ದು, ಮರ್ಕ್ಯೂರಿ ಜೊತೆ ಮಿಕ್ಸ್ ಮಾಡಿ ತುಂಬಿಸುವಂಥದ್ದು. ಸೊ ಅದರಿಂದ ಟಾಕ್ಸಿಸಿಟಿ ಇದೆ ಅಂತೇಳಿ ಹೆಚ್ಚಿನ ಕಂಟ್ರಿಗಳಲ್ಲಿ ಅದನ್ನು ಬ್ಯಾನ್ ಮಾಡಿದ್ದಾರೆ. ನಮ್ಮ ಇಂಡಿಯಾದಲ್ಲೂ ಅಷ್ಟೇ ಇದರ ಬಳಕೆ ಆದಷ್ಟು ಕಡಿಮೆ ಆಗ್ತಾ ಇದೆ. ಈ ಎನಾಮಲ್ ಪೋರ್ಷನನ್ನು, ಹುಳುಕಾದ ಪೋರ್ಷನನ್ನು ತೆಗೆದು ಸಿಲ್ವರ್ ಹಾಕ್ತಾ ಇರೋದನ್ನು ಈಗ ಹಲ್ಲಿನ ಬಣ್ಣದ್ದು ಈಗೆಲ್ಲ ಫ್ಯಾಷನ್. ಈ ಹಲ್ಲು ತುಂಬಿಸಿದಂತ ಗೊತ್ತಾಗಬಾರ್ದು. ಸೊ ನಾವೀಗ ಹಲ್ಲಿನ ಬಣ್ಣದ ಸಿಮೆಂಟ್ಗಳು, ರೆಸ್ಟೋರೇಟಿವ್ ಫಿಲ್ಲಿಂಗ್ಗಳು ಬಂದಿದೆ. ನಾವು ಅದನ್ನು ತೆಗೆದು ಅಲ್ಲಿಗೆ ಫಿಲ್ ಮಾಡಿ ಹಲ್ಲನ್ನು ಸರಿ ಮಾಡ್ತೇವೆ. ಹಲ್ಲು ರಿಪ್ಲೇಸ್ ಆಗಿದೆ ಅಂತ ಹೇಳಿ ಯಾರಿಗೂ ಗೊತ್ತಾಗೋದಿಲ್ಲ. ಬಾಯಿ ತೆರೆದರೆ, ಮೊದಲೆಲ್ಲ ಹಿಂದಿನ ಕಾಲದಲ್ಲೆಲ್ಲ ಬಾಯಿ ತೆಗೆದ್ರೆ ಅವನಿಗೆ ಹಲ್ಲಿನಲ್ಲಿ ಕಪ್ಪು ಕಪ್ಪು ಫಿಲ್ಲಿಂಗ್ ಇದ್ದರೆ ಅವನಿಗೆ ಸಿಲ್ವರ್ ಅಮಾಲ್ ಬೆಳ್ಳಿ ಹಾಕಿದ್ದಾರೆ ಅಂತ ಜನ ಮಾತಾಡ್ಕೊಳ್ತಾ ಇದ್ರು. ಈಗ ಬಾಯಿ ತೆರೆದರೂ ಸಹ ದಂತವೈದ್ಯರಿಗೆ ಹುಡುಕ್ಬೇಕು, ಇಲ್ಲೊಂದು ಫಿಲ್ಲಿಂಗ್ ಇದೆ ಅಂತೇಳಿ. ಅಷ್ಟು ಚಂದವಾಗಿ ಹೊಸ ಹೊಸ ಮೆಟೀರಿಯಲ್ಗಳು ಬಂದಿದೆ. ದಂತಕ್ಷಯಕ್ಕೆ ಒಂದೇ ಚಿಕಿತ್ಸೆ, ಹುಳುಕಾದ ಭಾಗವನ್ನು ತೆಗೆದು ಅದನ್ನು ರಿಪ್ಲೇಸ್ ಮಾಡುವಂಥದ್ದು. ಈ ರೀತಿ ಮಾಡಿ ದಂತಕ್ಷಯ ಮುಂದೆ ಹೋಗದಂತೆ ನಾವು ತಡೀತೇವೆ. ಈಗ ದಂತಕ್ಷಯ ಅಂತ ಹೇಳಿದರೆ ಇದಕ್ಕೆ ಬೇರೆ ಬೇರೆ ರೀತಿಯ ಚಿಕಿತ್ಸೆ ಇದೆಯಾ? ಹೌದು, ದಂತಕ್ಷಯಕ್ಕೆ ಒಂದೇ ಚಿಕಿತ್ಸೆ, ಅದನ್ನು ಸಿಮೆಂಟ್ ಹಾಕುವಂಥದ್ದು, ಅದನ್ನು ದಂತಕ್ಷಯ ಆದ ಭಾಗವನ್ನು. ದಂತಕ್ಷಯಗೆ ಇಷ್ಟರವರೆಗೆ ಯಾವುದೇ ಮೆಡಿಸಿನ್ ಬಂದಿಲ್ಲ. ಈಗ ಜ್ವರ ಬಂದರೆ ಒಂದು ಮೆಡಿಸಿನ್ ಕೊಡ್ತೇವೆ ಜ್ವರ ಕಡಿಮೆ ಆಗಲಿಕ್ಕೆ, ಅಥವಾ ಇನ್ನೊಂದು ಮಲೇರಿಯಾ ಬಂದರೆ ಅದಕ್ಕೊಂದು ಔಷಧಿ ಇದೆ. ಹಾಗೆ ದಂತಕ್ಷಯಕ್ಕೆ ಇಲ್ಲಿಯವರೆಗೆ ನಮಗೊಂದು ಔಷಧಿ ಇನ್ನೂ ಕಂಡುಹಿಡಲಿಕ್ಕೆ ಆಗಲಿಲ್ಲ. ಈ ನಿಟ್ಟಿನಲ್ಲಿ ಬಹಳಷ್ಟು ಸಂಶೋಧನೆಗಳು ನಡೀತಾ ಇದೆ. ಅದಕ್ಕೊಂದು ಔಷಧಿ ಕೊಟ್ಟು ಆ ದಂತಕ್ಷಯ ಆಗುವಂಥ ಬ್ಯಾಕ್ಟೀರಿಯಾಗಳನ್ನು ಕೊಂದು ದಂತಕ್ಷಯ ಆಗದಂತೆ, ಬಾರದಂತೆ ತಡೀಲಿಕ್ಕೆ ಇನ್ನೂ ಈಗ ಮೊನ್ನೆ 1 ವರ್ಷಗಳ ಹಿಂದೆ ಯಾರೋ ಒಬ್ಬರು ರಿಸರ್ಚ್ ಮಾಡಿ ಟಿಡಾಗ್ಲುಸೆಬ್ ಅಂತ ಒಂದು ಔಷಧಿ ಬಂದಿದೆ ಅಂತೇಳಿ, ಅದಿನ್ನೂ ಇನಿಷಿಯಲ್ ಸ್ಟೇಜಸ್ಸಲ್ಲಿದೆ. ಅಂತಹ ಔಷಧಿ ಕೊಟ್ಟು ದಂತಕ್ಷಯ ಬಾರದಂತೆ, ಬಹುಶಃ ಹಾಗೆ ಆದರೆ ಬಹುಶಃ ನಮ್ಮ ದಂತವೈದ್ಯರಿಗೆ ಏನು ಕೆಲಸ ಇಲ್ಲದ ಥರ ಆಗ್ಬೋದು ಅಂಥ ಔಷಧಿ ಬಂದರೆ. ಆದರೂ ಬಂದರೆ ಒಳ್ಳೆಯದು. ಯಾಕೆಂದರೆ ದಂತಕ್ಷಯ ಹೆಚ್ಚಿನ ಪ್ರತಿಯೊಬ್ಬ ಮನುಷ್ಯನಿಗೆ ಬಾಯಿನಲ್ಲೂ ಒಂದಲ್ಲ ಒಂದು ಹಲ್ಲು ಈ ದಂತಕ್ಷಯದಿಂದ ಇದಾಗ್ತದೆ, ಹಲ್ಲು ಹಾಳಾಗ್ತದೆ. ಒಟ್ಟಿನಲ್ಲಿ ದಂತಕ್ಷಯ ಬಂದಾಗ ನಾವು ಅದನ್ನು ಹುಳುಕಾದ ಪೋರ್ಷನನ್ನು ತೆಗೆದು ರಿಸ್ಟೋರ್ ಮಾಡಿಕೊಂಡ್ರೆ ಖಂಡಿತವಾಗಿ ಸಹ ನೋವು ಬಾರದ ರೀತಿಯಲ್ಲಿ ವ್ಯವಹಾರ ಮಾಡ್ಬೋದು ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಆತ್ಮೀಯ ವೀಕ್ಷಕ ಬಾಂಧವರೇ, ಸುರಕ್ಷಾ ಸಂಜೀವಿನಿ ನಿಮ್ಮ ಆರೋಗ್ಯಕ್ಕೊಂದು ಕೈಪಿಡಿ ಸುರಕ್ಷಾ ಇದೊಂದು ಸರಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಈ ವಾರ ದಂತಕ್ಷಯದ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ ಅವರು. ದಂತಕ್ಷಯ ಹೇಗೆ, ಏನು ಎನ್ನುವ ಬಗ್ಗೆ ವಿವರಣೆ ಮಾಡಿದರು. ಈಗ ದಂತಕ್ಷಯ ಅಂತ ಹೇಳಿದರೆ ರೂಟ್ ಕೆನಾಲ್ ಥೆರಪಿ ಅಂತ ಒಂದು ಚಿಕಿತ್ಸೆಯನ್ನು ನೀವು ಮಾಡ್ತೀರಿ. ಈ ರೂಟ್ ಕೆನಾಲ್ ಥೆರಪಿ ಅಂದರೆ ಏನು? ನೋಡಿ, ಈಗ ತಾನೇ ಹೇಳಿದೆ, ಹಲ್ಲಿಗೆ ದಂತಕ್ಷಯ ಆದಾಗ ಆ ದಂತಕ್ಷಯ ಆದ ಭಾಗವನ್ನು ತೆಗೆದು ನಾವು ಅದಕ್ಕೆ ರಿಪ್ಲೇಸ್ ಮಾಡುವಂಥದ್ದು. ಹಲ್ಲಿನ ಎನಾಮಲ್ ಮೇಲಿನ ಪದರ ಡೆಂಟಿನಲ್ಲಿದ್ದರೆ ಈ ರೀತಿ ರಿಪ್ಲೇಸ್ಮೆಂಟ್ ಮಾಡಲಿಕ್ಕೆ ಆಗತ್ತೆ. ನಾವು ಬೇರೆ ಬೇರೆ ರೀತಿಯ ಬೇರೆ ಬೇರೆ ಬಣ್ಣದ ಫಿಲ್ಲಿಂಗ್ಗಳನ್ನು ಹಾಕಿ ನಾವು ಅದನ್ನು ರಿಸ್ಟೋರ್ ಮಾಡುವಂಥದ್ದು. ಒಮ್ಮೆ ಈ ದಂತಕ್ಷಯ ನಮ್ಮ ಹಲ್ಲಿನ ಒಳಭಾಗದಲ್ಲಿರುವಂಥ ಪಲ್ಪು ಅಂತ ಏನು ಹೇಳ್ತೇವೆ, ದಂತಮಜ್ಜೆ ಅಂತ ಹೇಳ್ತೇವೆ, ಅಲ್ಲಿಗೆ ತಲುಪಿದ ನಂತರ ನಾವು ಯಾವುದೇ ರೀತಿಯ ರೆಸ್ಟೋರೇಷನ್ ಮಾಡಲಿಕ್ಕೆ ಆಗೋದಿಲ್ಲ. ಹಾಗೆ ಮಾಡಿದರೆ ನೋವು ಜಾಸ್ತಿ ಆಗ್ತದೆ. ಯಾವಾಗ ರೋಗಿ ಹಲ್ಲು ನೋವು ಅಂತ ಬಂತಾನೋ ಆವಾಗ ಆ ಹಂತದಲ್ಲಿ ನಮಗೆ 2 ಆಪ್ಷನ್ ಇರೋದು. ಒಂದು ಹಲ್ಲು ಕೀಳುವಂಥದ್ದು, ಇನ್ನೊಂದು ನಾವು ರೂಟ್ ಕೆನಾಲ್ ಥೆರಪಿ ಮಾಡುವಂಥದ್ದು, ಹಲ್ಲನ್ನು ಉಳಿಸುವಂಥದ್ದು. ರೂಟ್ ಕೆನಾಲ್ ಥೆರಪಿ ಅಂದರೆ ಬೇರುನಾಳ ಚಿಕಿತ್ಸೆ ಅಂತ ನಮ್ಮ ಕನ್ನಡದಲ್ಲಿ ನಾವು ಹೇಳ್ತೇವೆ. ಬೇರುನಾಳ ಚಿಕಿತ್ಸೆ ಅಂದರೆ ಸಾಮಾನ್ಯವಾಗಿ ಹಲ್ಲಿನಲ್ಲಿ ಬೇರಿರ್ತದೆ, ಬೇರಿನ ಒಳಗೆ ನರಗಳಿರ್ತದೆ. ಮುಂಭಾಗದ ಹಲ್ಲುಗಳಿಗೆ ಸಾಮಾನ್ಯವಾಗಿ ಒಂದೇ ಬೇರು ಇರುವಂಥದ್ದು, ಒಂದೇ ನರ ಇರ್ತದೆ. ಕೆಲವೊಮ್ಮೆ 1-2 ಎಕ್ಸ್ಟ್ರಾ ನರಗಳು ಇರ್ತದೆ. ಹಿಂಭಾಗದ ಕೆಳಗಿನ ದವಡೆ ಹಲ್ಲುಗಳಿಗೆ 2 ಬೇರು ಇರುವಂಥದ್ದು, ಅದರಲ್ಲಿ 3 ನರಗಳಿರ್ತದೆ. ಮೇಲಿನ ದವಡೆ ಹಲ್ಲುಗಳಲ್ಲಿ 3 ಬೇರುಗಳಿರ್ತದೆ, 3 ನರಗಳಿರ್ತದೆ. ಈ ಬೇರುನಾಳ ಚಿಕಿತ್ಸೆ ಮಾಡಿದಾಗ ನಾವು ಏನು ಮಾಡ್ತೇವೆ ಅಂತ ಹೇಳಿದರೆ, ಅರಿವಳಿಕೆ ಇಂಜೆಕ್ಷನ್ ಕೊಡ್ತೇವೆ. ಹಲ್ಲು ಕೀಳುವಾಗ ಏನು ಇಂಜೆಕ್ಷನ್ ಕೊಡ್ತೇವೆ, ಲೋಕಲ್ ಅನಸ್ತೇಷಿಯಾ, ಅರಿವಳಿಕೆ ಅಂತ, ಸ್ಥಳೀಯ ಅರಿವಳಿಕೆ ಅಂತ ಹೇಳ್ತಾರೆ. ಹಾಗೆ ಕೊಟ್ಟಾಗ, ಇಂಜೆಕ್ಷನ್ ಕೊಟ್ಟಾಗ ಫುಲ್ಲು ಮರಗಟ್ಟಿದಾಗ ಆಗತ್ತೆ. ಅದು ಏನು ಗೊತ್ತೇ ಆಗೋದಿಲ್ಲ ರೋಗಿಗಳಿಗೆ. ಮಾಡಿ ಹಲ್ಲಿನ ಒಳಗೆ ಡ್ರಿಲ್ ಮಾಡಿ ಹಲ್ಲಿನ ಪಲ್ಪನ್ನು ಎಂಟ್ರಾಗಿ, ಪಲ್ಪ್ ಚೇಂಬರ್ ಅಂತ ಇರ್ತದೆ, ಅದರೊಳಗೆ ಎಂಟ್ರಾಗಿ ಅದರ ಒಳಗಿರುವಂಥ 3 ಅಥವಾ 2 ಬೇರಿನ ಒಳಗಿರುವಂಥ ಎಲ್ಲ ನರಗಳನ್ನು, ರೀಮರ್ಸ್ ಮತ್ತು ಫೈಲ್ಸ್ ಅಂತ ಹೇಳಿ ಒಂದು ಸಣ್ಣ ಇನ್ಸ್ಟ್ರೂಮೆಂಟ್ ಇರ್ತದೆ, ಅದರ ಒಳಗೆ ಹಾಕಿ ಆ ನರಗಳನ್ನು ನಾವು ಕಟ್ ಮಾಡಿ ತೆಗೆದು ಅದನ್ನು ಕ್ಲೀನ್ ಮಾಡ್ತೇವೆ. ಆ ಒಳಗಿನ ಭಾಗದ ದಂತದ ಪಲ್ಪನ್ನು ನಾವು ಕಂಪ್ಲೀಟಾಗಿ ತೆಗೆದು ಅಲ್ಲಿ ನಾವು ಫಿಲ್ಲಿಂಗ್ ಮಾಡುವಂಥದ್ದು. ಈ ರೀತಿ ಮಾಡಿ ಅಲ್ಲಿ ಸ್ಟರೈಲ್ ಮಾಡ್ತೇವೆ ಆ ಏರಿಯಾವನ್ನು. ಹಲ್ಲಿಗೆ ಜೀವ ಇರುವುದಿಲ್ಲ. ಒಮ್ಮೆ ಹಲ್ಲಿನ ರೂಟ್ ಕೆನಾಲ್ ಮಾಡಿದ ನಂತರ ಹಲ್ಲಿಗೆ ಜೀವ ಇರುವುದಿಲ್ಲ, ಹಲ್ಲಿಗೆ ಸೆನ್ಸೇಷನ್ ಇರುವುದಿಲ್ಲ, ಜೀವ ಇರುವುದಿಲ್ಲ. ಅಂದರೆ ಅದರ ನರಗಳನ್ನು ನೀವು ಕತ್ತರಿಸ್ತೀವಿ. ಹೌದೌದು.
ತುಂಬ ಅದೇನು ಇಷ್ಟು ದೊಡ್ಡ ನರ ಏನಲ್ಲ, ಒಂದು ಚಿಕ್ಕ ಕಣ್ಣಿಗೆ ಕಾಣಿಸದಂತಹ ನರ ಕಾಣ್ತದೆ, ಚಿಕ್ಕದು, ವೆರಿ ಸ್ಮಾಲ್, ಕಣ್ಣಿಗೆ ಕಾಣಿಸ್ತದೆ, ವೆರಿ ಸ್ಮಾಲ್ ನರ್ವ್ ಇರುತ್ತೆ. ಅದನ್ನು ನಾವು ತೆಗೆದು ಅಲ್ಲಿಗೆ ಫಿಲ್ಲಿಂಗ್ ಮಾಡುವಂಥದ್ದು. ಕೆಲವೊಮ್ಮೆ ಏನಾಗ್ತದೆ ಅಂದರೆ ವೈಟಲ್ ನರ್ವ್ ಇರ್ತದೆ, ಅರ್ಧ ಸತ್ತಿರ್ತದೆ ನರ, ಅರ್ಧ ವೈಟಲ್ ಇರ್ತದೆ. ಅಂತಹ ಕೆಲವೊಮ್ಮೆ ಕೀವು ತುಂಬಿಕೊಂಡಿರ್ತದೆ. ಯಾಕೆಂದರೆ ಹಲ್ಲು ಸತ್ತಾಗ, ಹಲ್ಲಿನ ಎನಾಮಲಿಗೆ ಹೋದಾಗ ಅದರಲ್ಲಿರುವಂತಹ ಪಲ್ಪು ಸತ್ತಾಗ ಅಲ್ಲಿ ಕೀವು ಆಗ್ತದೆ, ಇನ್ಫ್ಲಮೇಷನ್ ಆಗಿ ಅಲ್ಲಿ ಕೀವು ತುಂಬಿಕೊಂಡು ಭಾಳಷ್ಟು ನೋವುಗಳು, ರಾತ್ರಿ ನಿದ್ದೆ ಬಾರದಷ್ಟು ನೋವು, ಭಾಳಷ್ಟು ಟೆಂಡರ್ನೆಸ್, ಹಲ್ಲು ಕಚ್ಚಲಿಕ್ಕಾಗೋದಿಲ್ಲ, ಮುಟ್ಟಿದಾಗ ಭಾಳಷ್ಟು ನೋವು ಇರ್ತದೆ. ಯಾಕೆಂದರೆ ಒಂದು ಹಲ್ಲು ಅನ್ನೋದು ಬಹಳ ಗಟ್ಟಿಯಾದಂಥ ವಸ್ತು, ಸುತ್ತಲೂ ಕವರ್ ಆಗಿರ್ತದೆ. ಒಳಗಡೆ ಒಂದು ಇಮ್ಯಾಜಿನ್, ಒಂದು ಕಂಟೈನರ್ ಒಳಗಡೆ ನೀರು ಹಾಕಿ ಪ್ರೆಷರ್ ಜಾಸ್ತಿ ಮಾಡಿದ್ರೆ ಹೇಗಾಗ್ತದೆ. ಹಲ್ಲು ನೋವು ಅಂದರೆ ಸಾಮಾನ್ಯವಾಗಿ ಹೆರಿಗೆ ನೋವು ನಂಬರ್ 1 ನೋವಂತೆ, ನಂಬರ್ 2 ನೋವು ನಮ್ಮ ಹಲ್ಲಿನ ನೋವು. ಅಷ್ಟು ನೋವು ಅನುಭವಿಸಿದವರಿಗೆ ಗೊತ್ತದು ಹಲ್ಲಿನ ನೋವು. ಹಲ್ಲು ನೋವು ಬಂದಾಗ ಅವರು ಡಾಕ್ಟ್ರೇ ಒಂದು ಹಲ್ಲು ಕಿತ್ತು ಬಿಸಾಕಿ ಅಂತೇಳಿ ನಮ್ಮ ಹತ್ರ ಬರ್ತಾರೆ. ಹಿಂದಿನ ಕಾಲದಲ್ಲೆಲ್ಲ ನೋವು ಬಂದಾಗ ಹಲ್ಲು ಕೀಳುವ ಆಪ್ಷನ್ ಮಾತ್ರ ಇದ್ದದ್ದು. ಯಾಕೆಂತ ಹೇಳಿದರೆ ಹಿಂದಿನ ಕಾಲದಲ್ಲಿ ನುರಿತ ದಂತ ವೈದ್ಯರು ಇರಲಿಲ್ಲ, ಈ ಬೇರುನಾಳ ಚಿಕಿತ್ಸೆ ಮಾಡುವುದು ಆಗ ಅಷ್ಟು ಬರದು ಇರಲಿಲ್ಲ, ಸಂಪ್ರದಾಯವಾಗಿರಲಿಲ್ಲ. ಅಂದರೆ ಅಡ್ವಾನ್ಸ್ಮೆಂಟ್ ಇರಲಿಲ್ಲ. ಹಿಂದಿನ ಕಾಲದಲ್ಲೆಲ್ಲ ಹಲ್ಲು ನೋವು ಬಂದರೆ ಹಲ್ಲು ಕಿತ್ತು ಬಿಸಾಕುವಂಥದ್ದು, ಅಂದರೆ ಹಲ್ಲನ್ನು ಉಳಿಸಬೇಕು ಅಂತ ಹೇಳುವ ಒಂದು ಇದುವೇ ಇರಲಿಲ್ಲ. ಆಮೇಲೆ ಈ ಥರ ಟೆಕ್ನಾಲಜಿ ಬಂತು, ರೂಟ್ ಕೆನಾಲ್ ಥೆರಪಿ ಅಂತ ಬಂತು. ಈ ರೂಟ್ ಕೆನಾಲಿಗೆ ಸೆಪರೇಟ್ ಸ್ಪೆಷಲಿಸ್ಟ್ ಇದ್ದಾರೆ. ದಂತ ವೈದ್ಯರು ಸಾಮಾನ್ಯವಾಗಿ ರೂಟ್ ಕೆನಾಲ್ ಮಾಡೋದಿಲ್ಲ, ತರಬೇತಿ ಪಡೆದವರು ಮಾಡ್ತಾರೆ. ಎಂಡೋಡಾಂಟಿಸ್ಟ್ ಅಂತ ಹೇಳ್ತೇವೆ ನಾವು, ಬೇರುನಾಳ ಚಿಕಿತ್ಸಕರು ಅಂತೇಳಿ, ಅದರದ್ದೇ ಸ್ಪೆಷಲಿಸ್ಟ್ ಅವರು. ಇದು ಬರೀ ರೂಟ್ ಕೆನಾಲೇ ಮಾಡುವಂಥದ್ದು. ಅಂತಹ ವೈದ್ಯರು ಈ ರೂಟ್ ಕೆನಾಲ್ ಚಿಕಿತ್ಸೆ ಮಾಡಿ ಅರಿವಳಿಕೆ ಇಂಜೆಕ್ಷನ್ ಕೊಟ್ಟು ಒಳಗಿರುವ ನರವನ್ನು ತೆಗೆದು ಅದರ ಒಳಗಡೆ ಕಂಪ್ಲೀಟಾಗಿ ಕ್ಲೀನ್ ಮಾಡಿ, ಒಂದೇ ಒಂದು ಬ್ಯಾಕ್ಟೀರಿಯಾ ಇಲ್ಲದ ರೀತಿಯಲ್ಲಿ ಅದನ್ನು ಮೆಡಿಕೇಷನ್ಸ್ ಹಾಕಿ ಇರಿಗೇಷನ್ ಮಾಡಿ ಕ್ಲೀನ್ ಮಾಡಿ ಅದರ ಒಳಗೆ ಒಂದು ಗಟ್ಟಪರ್ಚ ಅಂತ ಹೇಳೋ ಒಂದು ವಸ್ತುವನ್ನು, ಅದೊಂದು ಇನ್ನರ್ಟ್ ಮೆಟೀರಿಯಲ್. ಯಾಕೆಂದರೆ ಆ ಖಾಲಿ ಜಾಗವನ್ನು ಹಾಗೆ ಬಿಡಲಿಕ್ಕೆ ಆಗೋದಿಲ್ಲ, ಬೇರಿನ ಒಳಗೆ ಟೊಳ್ಳು ಭಾಗವನ್ನು ಬಿಡಲಿಕ್ಕೆ ಆಗೋದಿಲ್ಲ. ಒಂದು ಇನ್ನರ್ಟ್ ಮೆಟೀರಿಯಲ್, ಅದು ರಬ್ಬರ್ ಮೆಟೀರಿಯಲ್, ಅದನ್ನು ಹಾಕಿ ಆಮೇಲೆ ಅದರ ಮೇಲೆ ಸಿಮೆಂಟ್ ಹಾಕಿ ಅದನ್ನು ನಾವು ತುಂಬಿಸಿ ಆಮೇಲೆ ಅಲ್ಲಿಗೆ ಕ್ಯಾಪ್ ಕೊಡುವಂಥದ್ದು. ಈ ರೀತಿ ಮಾಡ್ತೇವೆ. ಹಿಂದಿನ ಕಾಲದಲ್ಲೆಲ್ಲ ರೂಟ್ ಕೆನಾಲ್ ಥೆರಪಿಯನ್ನು 7-8 ಸೆಟ್ಟಿಂಗಲ್ಲಿ ಮಾಡ್ತಾಯಿದ್ರು. ಬಹಳ ಭಯಾನಕ. RCT ಅಂದರೆ ಜನ ಹೆದರ್ತಾ ಇದ್ರು, ತುಂಬ ನೋವಾಗ್ತದೆ, ಅಲ್ಲಿನ ನರವನ್ನು ಕಟ್ ಮಾಡ್ತಾರಂತೆ, ವಾರಕ್ಕೊಂದು ಬರ್ತಿ ಡಾಕ್ಟರ್ ಹತ್ರ ಹೋಗಬೇಕು. ಈಗ ಹೆಚ್ಚಿನ ಎಲ್ಲ ರೂಟ್ ಕೆನಾಲ್ಗಳನ್ನು ಸಿಂಗಲ್ ಸಿಟ್ಟಿಂಗ್ RCT ಮಾಡ್ತಾರೆ. ಮೊದಲೆಲ್ಲ ಹ್ಯಾಂಡ್ ಇನ್ಸ್ಟ್ರೂಮೆಂಟಲ್ಲಿ ಮಾಡ್ತಾಯಿದ್ರು, ಈಗ ರೋಟರಿ ಎಂಡೋಡಾಂಟಿಕ್ಸ್ ಅಂತ ಇದೆ. ಅಂದರೆ ಮೆಷಿನಲ್ಲಿ ನಾವು ಎಕ್ಸಾಕ್ಟ್ ಎಷ್ಟು ಲೆಂತ್ ಇದೆ, ಕಂಪ್ಯೂಟರ್ ಸಹಾಯದಿಂದ ಅಪೆಕ್ಸ್ ಲೊಕೇಟರ್ ಅಂತ ಹೇಳೋ ಒಂದು ಮೆಷಿನ್ ಇದೆ, ಅದರ ಮುಖಾಂತರ ಬೇರಿನ ಉದ್ದ ಎಷ್ಟು ಉದ್ದದ ನರ ಇದೆ, ಎಷ್ಟು ಅಗಲ ಇದೆ, ಎಷ್ಟು ಎಕ್ಸ್ಟ್ರಾ ಕೆನಾಲ್ ಇದೆ, ಎಲ್ಲವನ್ನು ನಾವು ಕಂಪ್ಯೂಟರ್ ಸ್ಕ್ರೀನ್ನಲ್ಲಿ ನೋಡಿಕೊಂಡು ಅತ್ಯಂತ ನಿಖರವಾಗಿ ಯಾವುದೇ ನೋವಿಲ್ಲದೆ ರೂಟ್ ಕೆನಾಲ್ ಮಾಡಲಿಕ್ಕೆ ಆಗುತ್ತೆ. 8-10 ಸಲ ವಾರ ಡಾಕ್ಟರ್ ಬಳಿ ಹೋಗಬೇಕಾದ ಅವಶ್ಯಕತೆ ಇಲ್ಲ. ಹಲ್ಲಿನ ಒಳಗಡೆ ಕೀವು ತುಂಬಿಕೊಂಡು ತುಂಬ ನೋವಿದೆ ಅಂಥೇಳಿ ಆಗಿದ್ದರೆ ವೀಪಿಂಗ್ ಕೆನಾಲ್ಸ್ ಅಂತ ಹೇಳ್ತೇವೆ. ಒಳಗೆ ತುಂಬ ಕೀವಿದ್ದರೆ ಒಂದು ಸಿಟ್ಟಿಂಗ್ ಮಾಡೋದಿಲ್ಲ, 2-3 ಸಿಟ್ಟಿಂಗ್ ಮಾಡ್ತಾರೆ. ಇಲ್ಲವಾದರೆ ಹೆಚ್ಚಿನ 90% ಕೇಸ್ಗಳಲ್ಲಿ ಸಿಂಗಲ್ ಸಿಟ್ಟಿಂಗ್ RCT. ರೋಟರಿ ಎಂಡೋಡಾಂಟಿಕ್ಸ್ ಅಂತೇಳಿ ಕೈನಲ್ಲಿ ಇನ್ಸ್ಟ್ರೂಮೆಂಟ್ ಹಾಕಿ ತೆಗೆಯೋದಲ್ಲ, ಒಂದು ಹ್ಯಾಂಡ್ ಪೀಸ್ ಇರ್ತದೆ, ಅದಕ್ಕೆ ಸೆಪರೇಟ್ ಆದ ಅಟ್ಯಾಚ್ಮೆಂಟ್ ಇರುವಂಥ ಇನ್ಸ್ಟ್ರೂಮೆಂಟ್ಗಳು ಹಾಕಿ ಹಲ್ಲನ್ನು ಕ್ಲೀನ್ ಮಾಡಿ ಕಂಪ್ಲೀಟಾಗಿ ಒಳಗಿನ ಭಾಗವನ್ನು ನರವನ್ನು ತೆಗೆದು ಒಳಗೆ ಫಿಲ್ಲಿಂಗ್ ಮಾಡಿ ಒಂದೇ ಸಿಟ್ಟಿಂಗ್ನಲ್ಲಿ ಮಾಡಿ ಮುಗಿಸ್ತಾರೆ. ರೂಟ್ ಕೆನಾಲ್ ಥೆರಪಿ ಅನ್ನೋದು ಬಹಳ ಅಡ್ವಾನ್ಸ್ಡ್ ಪ್ರೊಸೆಸ್ ಆಗಿದೆ ಇವಾಗ. ಈಗೀಗ ಮೈಕ್ರೋಸ್ಕೋಪಿಕ್ ಎಂಡೋಡಾಂಟಿಕ್ಸ್ ಅಂತಲೂ ಬಂದಿದೆ. ಅಂದರೆ ಸೂಕ್ಷ್ಮದರ್ಶಕದ ಮುಖಾಂತರ ಎಷ್ಟು ನಿಖರವಾಗಿ ನೋಡಲಿಕ್ಕಾಗತ್ತೆ. ಅದನ್ನು ಸಣ್ಣ ಕೆನಾಲ್ ಇದ್ದರೆ ಅದನ್ನು ದೊಡ್ಡದಾಗಿ ನೋಡಿ, ಎಕ್ಸ್ಟ್ರಾ ಕೆನಾಲ್ಸ್ ಇದ್ದರೆ ಅದನ್ನು ಸಹ ಫೈಂಡ್ ಔಟ್ ಮಾಡಿ ತುಂಬ ಅತ್ಯಂತ ಪರ್ಫೆಕ್ಟಾಗಿ ನಮ್ಮ ಮಂಗಳೂರಿನಲ್ಲಿ ಸಹ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಈಗ ಮೆಟ್ರೋಗಳಲ್ಲಿ, ಬಾಂಬೆ ಡೆಲ್ಲಿಯಲ್ಲೆಲ್ಲ ಮೈಕ್ರೋಸ್ಕೋಪಿಕ್ ಎಂಡೋಡಾಂಟಿಕ್ಸ್ ಅಂತಲೇ ಶುರುವಾಗಿದೆ. ಅಂದರೆ ಅತ್ಯಂತ ನಿಖರವಾಗಿ ಅದನ್ನು ಅಬ್ಸರ್ವ್ ಮಾಡಿ ಈ ರೀತಿ ರೂಟ್ ಕೆನಾಲ್ ಚಿಕಿತ್ಸೆ. ಒಟ್ಟಿನಲ್ಲಿ ಬೇರುನಾಳ ಚಿಕಿತ್ಸೆ, ರೂಟ್ ಕೆನಾಲ್ ಥೆರಪಿ ಅನ್ನೋದು ಹಲ್ಲನ್ನು ಉಳಿಸಲಿಕ್ಕೆ ಬೇಕಾದಂಥ ಒಂದು ಪ್ರಕ್ರಿಯೆ. ಈಗಿನ ಕಾಲದಲ್ಲಿ ಹಲ್ಲು ನೋವು ಬಂದಾಗ ಹಲ್ಲು ಕೀಳಿಸುವುದೇ ಇಲ್ಲ, ಎಲ್ಲ ಹಲ್ಲಿನ ಸ್ಟ್ರಕ್ಚರ್ ಚೆನ್ನಾಗಿರಬೇಕು. ಕೆಲವೊಮ್ಮೆ ಏನಾಗ್ತದೆ ಅಂದರೆ ನಮ್ಮ ಹತ್ರ ಬರುವಾಗ ಹಲ್ಲು ಹಾಳಾಗಿರ್ತದೆ, ಹುಳುಕಾಗಿರ್ತದೆ, ಹಲ್ಲು ಕಟ್ಟಾಗಿರ್ತದೆ, ಹಲ್ಲಿನ ಕ್ರೌನ್ ಪೋರ್ಷನ್ನೇ ಇರುವುದಿಲ್ಲ, ಬರೀ ಬೇರುಗಳು ಮಾತ್ರ ಇರ್ತದೆ. ಅಂಥ ಸಂದರ್ಭಗಳಲ್ಲಿ ನಮಗೆ ಹಲ್ಲನ್ನು ಉಳಿಸಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಹಲ್ಲಿನ ಸ್ಟ್ರಕ್ಚರ್ ಚೆನ್ನಾಗಿದೆ, ಗಟ್ಟಿಯಾಗಿದ್ದರೆ, ಟೊಳ್ಳಾಗಲಿಲ್ಲ ಅಂತೇಳಿ ಆದರೆ, ಮತ್ತು ಅದರಲ್ಲಿ ಸಪೋರ್ಟ್, ಬೋನ್ ಸಪೋರ್ಟ್, ಎಲುಬಿನ ಸಪೋರ್ಟ್ ಚೆನ್ನಾಗಿದ್ದರೆ ನಾವು ದಂತವೈದ್ಯರು ಯಾರೂ ಸಹ ರೂಟ್ ಕೆನಾಲ್ ಇದು ಬೇಡ ಅಂತ ಹೇಳೋದಿಲ್ಲ. ಫಸ್ಟ್ ಆಪ್ಷನ್ ನಾವು ಅವರಿಗೆ ಕೊಡ್ತೇವೆ. ನೋಡಿ, ಹಲ್ಲನ್ನು ಉಳಿಸ್ಬೋದು. ಅಂಟಿಲ್ ಸಣ್ಣ ಪ್ರಾಯದಲ್ಲಿ 70-80 ವಯಸ್ಸಾದ ಮೇಲೆ ಹಲ್ಲು ಕೀಳೋದು ಸಹಜ. ಆವಾಗ ಹಲ್ಲು ಅಲುಗಾಡ್ತಾ ಇರ್ತದೆ ಗಟ್ಟಿ ಇಲ್ಲದಿದ್ದರೆ. ಸಣ್ಣ ಪ್ರಾಯದಲ್ಲಿ ಇಮ್ಯಾಜಿನ್ 20 ವರ್ಷದ ಹುಡುಗ ಬಂದು ಹಲ್ಲು ನೋವು ಅಂತ ಹೇಳಿದಾಗ ಹಲ್ಲು ಕಿತ್ತರೆ ಎಷ್ಟು ನೋವಾಗೋದಿಲ್ಲ. ಸೊ ಇಂತಹ ಸಂದರ್ಭಗಳಲ್ಲಿ ಈ ರೀತಿ ಅಡ್ವೈಸ್ ಮಾಡಿ
ಎಂಡೋಡಾಂಟಿಸ್ಟ್ಗಳು ಬೇರುನಾಳ ಚಿಕಿತ್ಸಕರು ಸರಿಯಾಗಿ ಎಕ್ಸ್ರೇ ತೆಗೆದು ಹಲ್ಲಿನ ಎಷ್ಟು ಬೇರಿದೆ ಎಷ್ಟು ನರ ಇದೆ ಅಂತ ಅಸೆಸ್ ಮಾಡಿ ಅತ್ಯಂತ ನಿಖರವಾಗಿ ರೂಟ್ ಕೆನಾಲ್ ಮಾಡಿದರೆ ಯಾವುದೇ ನೋವಿಲ್ಲದೆ ಹಲ್ಲನ್ನು ಲೈಫ್ ಲಾಂಗ್ ಉಳಿಸ್ಕೊಳ್ಬೋದು. ಆದರೆ ಒಂದು ಮಾತ್ರ, ರೂಟ್ ಕೆನಾಲ್ ಮಾಡಿದ ಮೇಲೆ ಹಲ್ಲು ಟೊಳ್ಳಾಗ್ತದೆ, ಅಲ್ಲಿಗೆ ಸಿಮೆಂಟ್ ಹಾಕಿದ ಮೇಲೆ ಅದರ ಮೇಲ್ಗಡೆ ನಾವು ಕ್ರೌನ್ ಅಂತ ಕೊಡ್ತೇವೆ, ಕ್ಯಾಪಿಂಗ್ ಅಂತೇಳಿ. ಯಾಕೆಂದರೆ ಕೆಲವೊಮ್ಮೆ ಹಲ್ಲು ಟೊಳ್ಳಾದ ಮೇಲೆ ಗಟ್ಟಿ ಪದಾರ್ಥ ತಿನ್ನುವಾಗ ಹಲ್ಲು ತುಂಡಾಗುವ ಸಾಧ್ಯತೆ ಇರ್ತದೆ. ಸೊ ಹೆಚ್ಚಿನ ಸಂದರ್ಭಗಳಲ್ಲಿ ನಾವು ರೂಟ್ ಕೆನಾಲ್ ಮಾಡಿದ ಮೇಲೆ ಅಲ್ಲಿಗೆ ಕ್ಯಾಪಿಂಗ್ ಅಂತ ಹೇಳ್ತೇವೆ, ಕ್ರೌನ್ ಹಾಕೋದು, ಕಿರೀಟ ಹಾಕೋದು ಅಂತೇಳಿ ಕ್ರೌನ್ ಹಾಕ್ತೇವೆ. ಹಾಗೆ ಮಾಡೋದ್ರಿಂದ ನಾರ್ಮಲ್ ಹಲ್ಲಿನ ರೀತಿಯಲ್ಲಿ ಬಳಸ್ಬೋದು, ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ. ರೂಟ್ ಕೆನಾಲ್ ಅನ್ನೋದು ಅತ್ಯಂತ ಸುರಕ್ಷಿತವಾದಂತಹ ಟ್ರೀಟ್ಮೆಂಟು. ನೋವು ಬಂದ ಹಲ್ಲುಗಳಿಗೆ ಯಾವುದೇ ನಿರ್ಭೀತಿಯಿಂದ, ಹೆದರಿಕೆ ಇಲ್ಲದೆ ನಿರ್ಭೀತಿಯಿಂದ ನುರಿತ ದಂತವೈದ್ಯರು, ಇದರಲ್ಲಿ ಪರಿಣಿತಿ ಇರುವಂಥ ದಂತವೈದ್ಯರು ಅಥವಾ ಬೇರುನಾಳ ಚಿಕಿತ್ಸಕರ ಮುಖಾಂತರ ಈ ಚಿಕಿತ್ಸೆ ಮಾಡಿಸಿದರೆ ಒಳ್ಳೆಯದು ಅಂತ ಹೇಳಲಿಕ್ಕೆ ಇಚ್ಛಪಡ್ತೇನೆ. ಯಾರು ಬೇಕಿದ್ರು ಯಾವಾಗ ಬೇಕಿದ್ರು ಇದನ್ನು ಮಾಡಬಹುದು. ಖಂಡಿತವಾಗಿ ಸರ್. ರೂಟ್ ಕೆನಾಲ್ ಮಾಡುವಾಗ ಕೆಲವೊಂದು ನಾವು ಮ್ಯಾಂಡೇಟರಿ ಅಂದರೆ ಎಕ್ಸ್ರೇ ತೆಗಿತೇವೆ. ಎಕ್ಸ್ರೇ ತೆಗೆದು ಹಲ್ಲಿನ ಬೇರು ಸರಿ ಇದೆಯಾ, ಬೇರು ಅದರ ಅನಾಟಮಿ ಚೆನ್ನಾಗಿದೆಯಾ. ಕೆಲವೊಮ್ಮೆ ಹಲ್ಲಿನ ಬೇರುಗಳು ನಮಗೆ ಕಾಣೋದಿಲ್ಲ, ನೇಕ್ ಡೈಸ್ನಲ್ಲಿ ಕಾಣೋದಿಲ್ಲ. 2 ಬೇರು ಇರುವಲ್ಲಿ 4 ಬೇರು ಇರ್ತದೆ. ಕೆಲವೊಮ್ಮೆ ಬೇರುಗಳು ತುಂಬ ಕರ್ವಾಗಿ ಅಡ್ಡವಾಗಿರ್ತದೆ. ಅಂಥ ಸಂದರ್ಭಗಳಲ್ಲಿ ನಾವು ಕಂಪ್ಲೀಟಾಗಿ ಅದರೊಳಗಿರುವ ನರವನ್ನು ತೆಗಿಲಿಕ್ಕೆ ಕಷ್ಟ ಆಗ್ತದೆ. ಅಂಥ ಸಂದರ್ಭಗಳಲ್ಲಿ ನಾವು ನೋಡಿ ಹೇಳ್ತೇವೆ, ಡೌಟ್ ಇದ್ದರೆ, ತುಂಬ ಕೀವು ತುಂಬಿಕೊಂಡಿದ್ರೆ. ಕೆಲವೊಮ್ಮೆ ರೋಗಿಗಳು ನಮ್ಮ ಬಳಿ ಬರುವಾಗ ಬಹಳ ಲೇಟಾಗಿ ಬರ್ತಾರೆ. ಇಮ್ಮಿಡಿಯೇಟ್ ಹಲ್ಲು ನೋವು ಬಂದ ಕೂಡಲೇ ಕೆಲವೊಮ್ಮೆ ಬರೋದಿಲ್ಲ, ಅವರೇ ಮೆಡಿಸಿನ್ ತಗೊಳ್ತಾರೆ, ಬಾಪ್ಕೊಂಡು ಹೊರಗಡೆ ಎಲ್ಲ ಸ್ವೆಲ್ಲಿಂಗ್ ಆಗಿ ಬರ್ತಾರೆ. ಅದೇನಾಗ್ತದೆ ಅಂತ ಹೇಳಿದ್ರೆ ಹೊರಗಡೆ ಸೈನಸ್ ಇರ್ತದೆ. ಅವರು ಹಲ್ಲಿನಲ್ಲಿ ರೆಸಿಗೆಯಾಗಿ ಮೆಡಿಸಿನ್ ತಗೊಂಡು ಅದು ಹಲ್ಲಿನ ಬೇರಿನ ಭಾಗದಲ್ಲಿ ಮಾಂಸ ಬೆಳೆದಿರುವಂಥದ್ದು, ಬೇರಿನ ತುದಿಯಲ್ಲಿ ಗ್ರ್ಯಾನ್ಯುಲೋಮ್ ಅಥವಾ ಸಿಸ್ಟ್ ಅಂತ ಹೇಳಿ. ಅಂಥ ಸಂದರ್ಭಗಳಲ್ಲಿ ನಮಗೆ ಹಲ್ಲು ಉಳಿಸ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದಾಗ ನಾವು ಹೇಳ್ತೇವೆ. ಕೆಲವೊಮ್ಮೆ ರೂಟ್ ಕೆನಾಲ್ ಮಾಡಿ ಅಪಿಸೆಕ್ಟಮಿ ಅಂತ ಇನ್ನೊಂದು ಸಣ್ಣ ಸರ್ಜರಿ ಇದೆ. ಹಲ್ಲಿನ ಬೇರಿನ ಮೇಲ್ಭಾಗದಲ್ಲಿರುವಂಥ ಮಾಂಸವನ್ನು ನಾವು ಕಟ್ ಮಾಡಿ ತೆಗೆದು ಹಲ್ಲನ್ನು ಉಳಿಸಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಒಟ್ಟಿನಲ್ಲಿ ಹಾಳಾದ ಹಲ್ಲನ್ನು ಉಳಿಸಲಿಕ್ಕೆ ನಮ್ಮಿಂದಾದ ಎಲ್ಲ ಪ್ರಯತ್ನವನ್ನು ಮಾಡ್ತೇವೆ. ಯಾವಾಗ ಹಲ್ಲಿನ ಸ್ಟ್ರಕ್ಚರ್ ಇಲ್ಲ, ಹಲ್ಲು ಕಂಪ್ಲೀಟ್ ಟೊಳ್ಳಾಗಿ ಹೋಗಿದೆ ಅಥವಾ ರೂಟ್ ಕೆನಾಲ್ ಮಾಡಿ ಸಹ ಅವನಿಗೆ ಅದರಲ್ಲಿ ಜಾಸ್ತಿ ಸಮಯ ಪ್ರಯೋಜನ ಇಲ್ಲ ಅಂತ ಹೇಳಿದರೆ ಮಾತ್ರ ನಾವು ಹಲ್ಲು ಕೀಳಲಿಕ್ಕೆ ಅಡ್ವೈಸ್ ಮಾಡ್ತೇವೆ. ಹೊರತು ಹೆಚ್ಚಿನ ಸಂದರ್ಭಗಳಲ್ಲಿ ಪ್ರಾಮಾಣಿಕವಾಗಿ ಹಲ್ಲು ಉಳಿಸಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ಅಂದರೆ ನಮ್ಮದಾದಂತಹ ಸಹಜವಾದ ಹಲ್ಲು ಅದು ಉಳಿದ್ರೆ ಚಂದ ಎನ್ನುವಂತಹ ರೀತಿಯಲ್ಲಿ ವೈದ್ಯರು ಪ್ರಯತ್ನಿಸ್ತಾರೆ. ಖಂಡಿತವಾಗಿ. ಯಾಕೆಂದ್ರೆ ಒಮ್ಮೆ ಹಲ್ಲು ಕಿತ್ತ ಮೇಲೆ ಮನುಷ್ಯನಿಗಿರುವುದು 2 ಸೆಟ್ ಹಲ್ಲು, ಒಂದು ಹಾಲು ಹಲ್ಲು, ಇನ್ನೊಂದು ಶಾಶ್ವತ ಹಲ್ಲು. ಶಾಶ್ವತ ಹಲ್ಲನ್ನು ಕಿತ್ತ ಮೇಲೆ ನೀವು ಎಷ್ಟೇ ಆರ್ಟಿಫಿಷಿಯಲ್ ಹಾಕಿದ್ರು ಅದು ಏನಿದ್ರು ಸಹ ಅದು ಕೃತಕವೇ. ನೀವು ತೆಗೆದು ಹಾಕುವಂಥ ಹಲ್ಲು ಹಾಕ್ಬೋದು, ಫಿಕ್ಸ್ಡ್ ಹಲ್ಲನ್ನು ಹಾಕ್ಬೋದು, ಅಕ್ಕಪಕ್ಕದ ಹಲ್ಲನ್ನು ಸಪೋರ್ಟ್ ತಗೊಂಡು ಬ್ರಿಡ್ಜ್ ಹಾಕ್ಬೋದು, ಅಥವಾ ಇಂಪ್ಲಾಂಟ್. ನಾವೇ ವೈದ್ಯರೇ ಆವಿಷ್ಕಾರ ಪಡಿಸಿದ ನೆಂಟಲ್ ಇಂಪ್ಲಾಂಟ್ಸ್, ಹಲ್ಲಿನ ಎಲುಬಿನ ಒಳಗೆ ತೂತು ಮಾಡಿ ಅಲ್ಲಿಗೆ ಒಂದು ಟೈಟಾನಿಯಂ ಸ್ಕ್ರೂ ಹಾಕಿ ಅದಕ್ಕೆ ಹಲ್ಲು ಫಿಕ್ಸ್ ಮಾಡುವ ಅನ್ನೋದು. ಇದೆಲ್ಲ ಕೃತಕ ಹಲ್ಲುಗಳೇ. ದೇವರು ಕೊಟ್ಟಂತಹ ಒಂದು ಒರಿಜಿನಲ್ ಹಲ್ಲು ಒಮ್ಮೆ ಕಿತ್ತರೆ ಹೋಯಿತು. ಸೊ ಆದ ಕಾರಣ ನಾವು ಇರೋ ಹಲ್ಲನ್ನು ಉಳಿಸಲಿಕ್ಕೆ ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ತೇವೆ. ರೂಟ್ ಕೆನಾಲ್ ಈಸ್ ದಿ ಬೆಸ್ಟ್ ಟ್ರೀಟ್ಮೆಂಟ್. ಹುಳುಕಾದ ಹಲ್ಲು ಒಮ್ಮೆ ನೋವು ಬಂದ ಮೇಲೆ ರೂಟ್ ಕೆನಾಲ್ ಈಸ್ ಐಡಿಯಲ್ ಟ್ರೀಟ್ಮೆಂಟ್. ಆದರೆ ಸರಿಯಾದ ಸೂಕ್ತ ತಜ್ಞರ ಬಳಿ ಸರಿಯಾಗಿ ಚಿಕಿತ್ಸೆ ಮಾಡಿ ಅವ್ರು ಹೇಳಿದ ಇನ್ಸ್ಟ್ರಕ್ಷನ್ಗಳನ್ನು ತೆಗೆದುಕೊಳ್ಬೇಕು. ಇನ್ನೊಮ್ಮೆ ಏನಾಗ್ತದೆ, ರೂಟ್ ಕೆನಾಲ್ 100ರಲ್ಲಿ ಒಂದು 2-3 ಕೇಸ್ ಫೇಲ್ ಆಗ್ತದೆ. ಏನಾಗ್ತದೆ ಅಂದರೆ ರೋಗಿಗಳು ಔಷಧಿ ಕೊಟ್ಟರೆ 2 ಮಾತ್ರೆ, ಒಂದು ಆ್ಯಂಟಿಬಯೋಟಿಕ್ ಕೋರ್ಸ್ ಕೊಟ್ಟರೆ 2 ಮಾತ್ರೆ ತಿಂದ್ಬಿಟ್ಟು ನಂಗೆ ಬೇನಿಜ್ಜಿ ಆನ ಮಾತ್ರೆ ಬಿಟ್ಟು ತೆತ್ತೊಣ್ತಿದ್ದಿ ಅಂತ ಹೇಳ್ತಾರೆ. ಅಂದರೆ ಮಾತ್ರೆ ತಿನ್ನೋದಿಲ್ಲ ಅವರು, ಅಂದರೆ ಕೋರ್ಸ್ ಕಂಪ್ಲೀಟ್ ಮಾಡೋದಿಲ್ಲ. ನೋವಿನ ಮಾತ್ರೆ ನೀವು ಯಾವಾಗಾದರೂ ತಿನ್ನಿ, ಚಾಕ್ಲೇಟ್ ತಿನ್ನಾಗಿ ತಿನ್ನಿ, ಪರವಾಗಿಲ್ಲ, ಬೇಡ ನೋವಿಲ್ಲ ಅಂದರೆ ಬಿಟ್ಟುಬಿಡಿ. ಆದರೆ ಈ ಆ್ಯಂಟಿಬಯೋಟಿಕ್ಸನ್ನು ನಾವು ಹೇಳಿದಾಗ ತಗೊಳ್ಬೇಕು. ಅದೇನಾಗ್ತದೆ, ಒಳಗಡೆ ನಾವು ಸ್ಟರೈಲ್ ಎನ್ವೈರ್ನ್ಮೆಂಟ್ ಕ್ರಿಯೇಟ್ ಮಾಡಬೇಕಾದ್ರೆ, ಕ್ಲೀನ್ ಆಗಬೇಕಾದ್ರೆ ನಾವು ಅಲ್ಲಿ ಏನು ಮಾಡ್ತೇವೆ, ಆ್ಯಂಟಿಬಯೋಟಿಕ್ ಕೊಟ್ಟು ಕಂಪ್ಲೀಟಾಗಿ ಸ್ಟರೈಲ್ ಎನ್ವೈರ್ನ್ಮೆಂಟ್ ಮಾಡಬೇಕಾದ್ರೆ ಒಂದು 4 ದಿವಸ 5 ದಿವಸ ಆ್ಯಂಟಿಬಯೋಟಿಕ್ ಕೊಡ್ತೇವೆ. ಇದನ್ನು ರೋಗಿಗಳು ತಗೊಳ್ಬೇಕು. ರೂಟ್ ಕೆನಾಲ್ ಫೇಲ್ ಆಗೋ ಸಾಧ್ಯತೆಗಳು ಇಂಥ ಸಂದರ್ಭಗಳಲ್ಲಿ ವೈದ್ಯರು ಹೇಳಿದ ಇನ್ಸ್ಟ್ರಕ್ಷನ್ಗಳನ್ನು ಅವರು ಸರಿಯಾಗಿ ಫಾಲೋ ಮಾಡಲಿಲ್ಲ ಅಂದರೆ ಅಲ್ಲಿಗೆ ಇನ್ಫೆಕ್ಷನ್ ಉಂಟಾಗಿ ಮತ್ತೆ 1 ವಾರ 15 ದಿನ ಆದಾಗ ಪುನಃ ನೋವು ಬರುವ ಸಾಧ್ಯತೆಗಳಿದೆ. ಅದಕ್ಕೆ RCT ಮಾಡಬಹುದು ಅಥವಾ ಇನ್ನೇನಾದರೂ ಬೇರೆ ಏನಾದರೂ ಚಿಕಿತ್ಸೆ ಮಾಡಿ ಸರಿಪಡಿಸಲಿಕ್ಕೆ ಆಗ್ತದೆ. ಆತ್ಮೀಯ ವೀಕ್ಷಕ ಬಾಂಧವರೇ, ಸುರಕ್ಷಾ ಸಂಜೀವಿನಿ ನಿಮ್ಮ ಆರೋಗ್ಯಕ್ಕೊಂದು ಕೈಪಿಡಿ ಈ ಕಾರ್ಯಕ್ರಮದಲ್ಲಿ ಈ ವಾರ ದಂತಕ್ಷಯ ಅಂದರೆ ರೂಟ್ ಕೆನಾಲ್ ಥೆರಪಿಯ ಬಗ್ಗೆ ನಮಗೆ ವಿವರವನ್ನು ನೀಡ್ತಾ ಇದ್ದಾರೆ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ ಅವರು. ಈಗಾಗಲೇ ಸಾಕಷ್ಟು ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಡಾಕ್ಟ್ರೆ, ಈಗ ನೀವು ದಂತಕ್ಷಯ, ರೂಟ್ ಕೆನಾಲ್ ಥೆರಪಿ ಅದನ್ನು ಹೇಗೆಲ್ಲ ಮಾಡ್ಬೋದು ಅಂತ ಹೇಳಿದ್ರಿ. ಇದನ್ನು ಈಗ ಯಾರೆಲ್ಲ ಮಾಡಿಸಬೇಕು? ನೋಡಿ, ಪರ್ಮನೆಂಟ್ ಹಲ್ಲುಗಳಿಗೆ ನಾವು ಹೆಚ್ಚಾಗಿ ರೂಟ್ ಕೆನಾಲ್ ಥೆರಪಿ ಮಾಡುವಂಥದ್ದು. ಹಲ್ಲುಗಳಿಗೂ ಸಹ ಈಗ ಪಲ್ಪಾಟಮಿ ಅಂತ, ಇದಕ್ಕೆ ಪರ್ಯಾಯವಾಗಿ ಪಲ್ಪಾಟಮಿ ಅಂತ ಚಿಕಿತ್ಸೆ ಇದೆ. ಮಕ್ಕಳಲ್ಲಿ ಸಹ ನಾವು ಹಲ್ಲುಗಳ ಬಗ್ಗೆ ವಿಶೇಷವಾದಂಥ ಮುತುವರ್ಜಿ ವಹಿಸ್ತೇವೆ. ಮಕ್ಕಳಲ್ಲಿ ಈ ರೀತಿ ಹಲ್ಲು ಹುಳುಕಾಗಿ ಹಲ್ಲಿನ ಒಳಭಾಗಕ್ಕೆ ಪಲ್ಪಿಗೆ ತಲುಪಿದಾಗ ನೋವು ಬಂದಾಗ
ಮಕ್ಕಳಲ್ಲಿ ಮಾಡುವಂಥ ರೂಟ್ ಕೆನಾಲಿಗೆ ಪಲ್ಪಾಟಮಿ ಅಂತ ಹೇಳ್ತಾರೆ. ಹಲ್ಲಿನ ಒಳಗಿನ ಭಾಗವನ್ನು ಇನ್ಫೆಕ್ಷನ್ ಆದ ಭಾಗವನ್ನು ತೆಗೆದು ಅಲ್ಲಿ ಸಿಮೆಂಟ್ ತುಂಬಿಸುವಂಥದ್ದು. ಅದನ್ನು ಮಕ್ಕಳ ಹಲ್ಲಿನ ಸ್ಪೆಷಲಿಸ್ಟ್ಗಳು ಪೀಡೋರಾಂಟಿಸ್ಟ್ ಅಂತೇಳಿ ಮಾಡ್ತಾರೆ. ಆದರೆ ಎಡಲ್ಟ್ಗಳಲ್ಲಿ ಏನು ಮಾಡ್ತೇವೆ, ಪರ್ಮನೆಂಟ್ ಹಲ್ಲುಗಳಲ್ಲಿ ಎಡಲ್ಟ್ಗಳಲ್ಲಿ ಇರುವಂಥ ರೂಟ್ ಕೆನಾಲ್ಗಳನ್ನು ಎಂಡೋಡಾಂಟಿಸ್ಟ್, ಈಗ ತಾನೇ ಹೇಳಿದೆ, ಬೇರುನಾಳ ಚಿಕಿತ್ಸಕ ತಜ್ಞರು ಅಂತೇಳಿ. ಮತ್ತು ಇದಕ್ಕೆ ಅಂತ ವಿಶೇಷ ಈವನ್ ದಂತವೈದ್ಯರು ಸಹ ಈ ಚಿಕಿತ್ಸೆಯನ್ನು ಮಾಡ್ತಾರೆ. ವಿಶೇಷವಾದ ಪರಿಣಿತಿ ಅಗತ್ಯ ಇದೆ. ಈಗೀಗ ಹಿಂದಿನ ಕಾಲದಲ್ಲೆಲ್ಲ ನಾವೆಲ್ಲ ಕಲಿಯುವಾಗ ಇದ್ದದ್ದು ಇದು ಹ್ಯಾಂಡ್ ಇನ್ಸ್ಟ್ರೂಮೆಂಟ್ಗಳಿಂದ ಮಾಡುವಂಥದ್ದು, ಕೈಯಿಂದ ಹಾಕಿ ರೀಮರ್ಸ್ ಫೈಲ್ಸ್ ಅಂತ ಹಾಕಿ ಮಾಡುವಂಥದ್ದು. ಈಗ ಅದೆಲ್ಲ ಔಟ್ಡೇಟೆಡ್, ಈಗ ಎಲ್ಲ ಮೋಟರೈಸ್ಡ್. ಹೆಚ್ಚಾಗಿ ಅದನ್ನು ಮಾಡುವವರಿದ್ದಾರೆ, ಟ್ರೆಡಿಷನಲ್ ಕ್ಲಾಸಿಕಲ್ ಎಂಡೋಡಾಂಟಿಕ್ಸ್ ಪ್ರಾಕ್ಟೀಸ್ ಮಾಡುವವರು ಈಗಲೂ ಇದ್ದಾರೆ. ಆದರೆ ಈಗ ಹೆಚ್ಚಾಗಿ ರೋಟರಿ ಎಂಡೋಡಾಂಟಿಕ್ಸ್ ಅಂತೇಳಿ, ಅಂದರೆ ಈ ಮೆಷಿನ್ಗಳ ಮುಖಾಂತರ ನಿಖರವಾಗಿ, ಅತ್ಯಂತ ನಿಖರವಾಗಿ ಬೇರಿನ ಉದ್ದ ಅದನ್ನು ನೋಡಿ ಕ್ಲೀನ್ ಮಾಡಿ, ಅದರ ಮೋಟರ್ಗಳ ಮುಖಾಂತರವೇ ನಾವು ಮಾಡಿ ಕ್ಲೀನ್ ಮಾಡಿ ಮಾಡುವಂಥದ್ದು. ಇದಕ್ಕೆ ವಿಶೇಷವಾದ ಪರಿಣಿತಿಗಳು ಬೇಕಾಗ್ತದೆ. ದಂತವೈದ್ಯರು ಆದಮೇಲೆ ಒಂದು ಎಕ್ಸ್ಟ್ರಾ 6 ತಿಂಗಳ ಕೋರ್ಸ್ ಮಾಡಿ ಇದನ್ನು ಮಾಡಲಿಕ್ಕೆ ಖಂಡಿತವಾಗಿ ಸಾಧ್ಯ ಇದೆ. ನುರಿತ ವೈದ್ಯರು, ದಂತವೈದ್ಯರು, ಇದರಲ್ಲಿ ವಿಶೇಷ ಪರಿಣಿತಿ ಪಡೆದಂಥ ದಂತವೈದ್ಯರಲ್ಲೇ ಈ ರೂಟ್ ಕೆನಾಲ್ ಚಿಕಿತ್ಸೆ ಮಾಡಿಸಿಕೊಳ್ಬೇಕು. ಆದರೆ ಬೇರುನಾಳ ಚಿಕಿತ್ಸಕರ ಹತ್ರ ಮಾಡಿಸಿದರೆ ಮತ್ತೂ ಒಳ್ಳೆಯದು. ಎಂಡೋಡಾಂಟಿಸ್ಟ್ಗಳು ಸಾಮಾನ್ಯವಾಗಿ ಜನರಲ್ ಡೆಂಟಿಸ್ಟ್ಗಳು ಸರಿಯಾದ ತರಬೇತಿ ಇಲ್ಲದೆ ಮಾಡಿದರೆ ಏನಾಗ್ತದೆ ಅಂದರೆ ಸಾಮಾನ್ಯವಾಗಿ ರೂಟ್ ಕೆನಾಲ್ ಫೇಲ್ಯೂರ್ ಆಗೋ ಸಾಧ್ಯತೆ ಇದೆ. ಒಟ್ಟಿನಲ್ಲಿ ರೂಟ್ ಕೆನಾಲ್ ಅತ್ಯಂತವಾದಂಥ ಸೂಕ್ಷ್ಮವಾದಂಥ ಚಿಕಿತ್ಸೆ, ನಿಖರವಾಗಿ ಮಾಡಲಿಕ್ಕೆ ಸಾಧ್ಯ ಇದೆ, ಯಾವುದೇ ತೊಂದರೆ ಇಲ್ಲ. ಈ ಹಲ್ಲು ಕೀಳುವಾಗ ಏನು ಮಾಡ್ತೇವೆ, ಇಂಜೆಕ್ಷನ್ ಕೊಟ್ಟು ಹಲ್ಲನ್ನು ಕೀಳುವಂಥದ್ದು. ರೂಟ್ ಕೆನಾಲ್ ಥೆರಪಿನಲ್ಲಿ ಇಂಜೆಕ್ಷನ್ ಕೊಟ್ಟು ಹಲ್ಲನ್ನು ನಂಬು ಮಾಡಿ, ಹಲ್ಲಿಗೆ ಏನು ಮಾಡ್ತಾ ಇದ್ದೇವೆ ಅಂತ ಗೊತ್ತಾಗೋದಿಲ್ಲ, ಅಷ್ಟು ಕ್ಲೀನಾಗಿ ಒಳಗಿನ ನರವನ್ನು ತೆಗೆದು ಅದನ್ನು ಫಿಲ್ ಮಾಡಿ ಹಲ್ಲನ್ನು ಉಳಿಸುವಂಥದ್ದು. ಬೇರುನಾಳ ಚಿಕಿತ್ಸಕರ ಬಳಿ ಮಾಡಿಸಿದರೆ ಅತ್ಯಂತ ಪರಿಪೂರ್ಣ. ಈವನ್ ಅವರು ಮಾಡಿದರೂ ಕೆಲವೊಮ್ಮೆ 10ರಲ್ಲಿ, ಈಗ ತಾನೇ ಹೇಳಿದೆ, 100ರಲ್ಲಿ 1-2 ಕೇಸ್ ಫೇಲ್ಯೂರ್ ಆಗೋ ಸಾಧ್ಯತೆ ಇದೆ. ಆವಾಗ RCT ಮಾಡಲಿಕ್ಕೆ ಸಹ ಸಾಧ್ಯತೆಗಳು. ಒಮ್ಮೆ RCT ಮಾಡಿದ ಮೇಲೆ ಪುನಃ RCT ಮಾಡಬಾರ್ದು ಅಂತ ಏನಿಲ್ಲ. ಒಮ್ಮೆ RCT ರೂಟ್ ಕೆನಾಲ್ ಮಾಡಿ ನೋವು ಬಂತು ಅಂತ ಹೇಳಿದರೆ ಮಗದೊಮ್ಮೆ ಮಾಡಿಸುವ ಸಾಧ್ಯತೆಗಳು ಇದೆ. ಒಟ್ಟಿನಲ್ಲಿ ಮಾಡಿಸುವಾಗ ವೈದ್ಯರು ಏನೇನು ಇನ್ಸ್ಟ್ರಕ್ಷನ್ ಕೊಡ್ತಾರೆ, ಏನೇನು ಮೆಡಿಕೇಷನ್ ಕೊಡ್ತಾರೆ, ಅದನ್ನು ಸರಿಯಾಗಿ ತೆಗೆದುಕೊಂಡ್ರೆ, ಅವರು ಹೇಳಿದಂಥ ಇನ್ಸ್ಟ್ರಕ್ಷನ್ಗಳನ್ನು ಫಾಲೋ ಮಾಡಿದರೆ ಖಂಡಿತವಾಗಿ ಸರ್. ಈಗ ಏನಾಗ್ತದೆ ಅಂದರೆ ಕೆಲವೊಮ್ಮೆ ವಿಪ್ಪಿಂಗ್ ಕೆನಾಲ್ ಇದ್ದರೆ 1 ವಾರ ಡ್ರೆಸ್ಸಿಂಗ್ ಮಾಡಿ ಇನ್ನೊಂದು ವಾರ ಬಿಟ್ಟು ಬನ್ನಿ ಅಂತ ಹೇಳ್ತಾರೆ. ಈ ರೋಗಿಗಳು ಏನು ಮಾಡ್ತಾರೆ ಅಂದರೆ, ಈ ವಾರ ಪುರ್ಸೊತ್ತಿಲ್ಲ, ನೆಕ್ಸ್ಟ್ ವೀಕ್ ಹೋಗುವ ಅಂತೇಳಿ. ಸರಿಯಾದ ಅಪಾಯಿಂಟ್ಮೆಂಟ್ ಫಾಲೋ ಮಾಡಲಿಲ್ಲ ಅಂದರೆ, ಸರಿಯಾದ ರೀತಿ ಫಾಲೋ ಮಾಡಿಲ್ಲ ಅಂದರೆ ಸರಿಯಾಗಿ ಔಷಧಿ ತಗೊಳ್ಳೋದಿಲ್ಲ, ಆ್ಯಂಟಿಬಯೋಟಿಕ್ ತಗೊಳ್ಳೋದಿಲ್ಲ. ಪರೋಕ್ಷವಾಗಿ ಅದು ಟ್ರೀಟ್ಮೆಂಟ್ ಫೇಲ್ಯೂರಿಗೆ ಕಾರಣ ಆಗ್ತದೆ. ವೈದ್ಯರು ಸೂಚಿಸಿದ ಇನ್ಸ್ಟ್ರಕ್ಷನ್ಗಳನ್ನು ನುರಿತ ವೈದ್ಯರ ಬಳಿ ಮಾಡಿಸಿದರೆ ಖಂಡಿತವಾಗಿ ಸಹ ರೂಟ್ ಕೆನಾಲ್ ಥೆರಪಿ ಸಕ್ಸಸ್ ಆಗೋ ಸಾಧ್ಯತೆ ಇದೆ. ಮತ್ತು ರೂಟ್ ಕೆನಾಲ್ ಆದ ನಂತರ ಅದಕ್ಕೆ ಪರ್ಮನೆಂಟ್ ರೆಸ್ಟೋರೇಷನ್ ಮಾಡಬೇಕು. ಆದ ನಂತರ ನೋವು ಕಡಿಮೆ ಆದಮೇಲೆ ರೋಗಿಗಳು ನಾಪತ್ತೆ ಆಗ್ತಾರೆ. ಈಗ ನೋವಿಲ್ಲ, ಇನ್ನು ನೆಕ್ಸ್ಟ್ ನೋಡುವ ಅಂತೇಳಿ ರೂಟ್ ಕೆನಾಲ್ ಮಾಡಿ ಅದಕ್ಕೆ ಟೆಂಪ್ರರಿ ಫಿಲ್ಲಿಂಗ್ ಹಾಕಿರ್ತಾರೆ. 2 ತಿಂಗಳು ಬರೋದೇ ಇಲ್ಲ. 2 ತಿಂಗಳು ಕಳೆದುಬಿಟ್ಟು ಡಾಕ್ಟ್ರೇ ನನಗೆ ನೋವಿದೆ ಅಂತ. ಯಾಕೆ ನೋಡಿದರೆ ಅಲ್ಲಿ ಫಿಲ್ಲಿಂಗ್ ಎಲ್ಲ ಹೋಗಿರ್ತದೆ. ನಾವು ಫಿಲ್ಲಿಂಗ್ ಹಾಕೋ ಉದ್ದೇಶ ಏನು, ಅಲ್ಲಿ ವಾಟರ್ ಸೀಪೇಜ್ ಆಗಬಾರ್ದು, ಪುನಃ ಇನ್ಫೆಕ್ಷನ್ ಆಗಬಾರ್ದು ಅಂತ. ಪುನಃ ಬಂದು ನೀವು ಮಾಡಿದ ರೂಟ್ ಕೆನಾಲ್ ನೋವು ಶುರುವಾಗಿದೆ ಡಾಕ್ಟ್ರೆ ಅಂತೇಳಿ ನಾವು ಹೇಳಿದ್ದೇವೆ, 1 ವಾರ ಬಿಟ್ಟು ಬನ್ನಿ, ಕ್ಯಾಪ್ ಹಾಕಿಸ್ಕೊಳ್ಳಿ, ತೊಂದರೆ ಆಗ್ತದೆ ಅಂತೇಳಿ. ಅದಕ್ಕೆ ಅವರು ಫಾಲೋ ಮಾಡೋದಿಲ್ಲ. ಒಟ್ಟಿನಲ್ಲಿ ರೂಟ್ ಕೆನಾಲ್ ಚಿಕಿತ್ಸೆಯ ಅದರ ಪರಿಪೂರ್ಣತೆಗೆ ಅಥವಾ ಅದರ ನೋವು ಬರಬಾರ್ದು ಅಂತಿದ್ದರೆ ವೈದ್ಯರು ಮತ್ತು ರೋಗಿಗಳ ನಡುವೆ ಒಂದು ಸೌಹಾರ್ದ ವಾತಾವರಣ ಉಂಟಾಗಿ ರೋಗಿಗಳು ಎಲ್ಲ ಇನ್ಸ್ಟ್ರಕ್ಷನ್ಗಳನ್ನು ಫಾಲೋ ಮಾಡಿದರೆ ಖಂಡಿತವಾಗಿ ರೂಟ್ ಕೆನಾಲ್ ಮಾಡಿ 20 ವರ್ಷ 30 ವರ್ಷ ಹಲ್ಲು ಉಳಿಸಿಕೊಂಡವರು ಇದ್ದಾರೆ. ಹಾಗೆಂತೇಳಿ ರೂಟ್ ಕೆನಾಲ್ ಸರಿ ಇನ್ಸ್ಟ್ರಕ್ಷನ್ ಫಾಲೋ ಮಾಡಲಿಲ್ಲ ಅಂದರೆ 1 ವಾರದಲ್ಲಿ ನೋವು ಅಂತ ಬಂದವರು ಇದ್ದಾರೆ. ಸೊ ರೋಗಿಗಳು ವೈದ್ಯರ ಮಾತನ್ನು ಸರಿಯಾಗಿ ಕೇಳಿ ಈ ಚಿಕಿತ್ಸೆ ಮಾಡಿಸಿದರೆ 100 ಕಾಲ ಚೆನ್ನಾಗಿ ನಗ್ತಾ ಜಗೀತಾ ಬದುಕ್ಬೋದು ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಒಟ್ಟಾರೆಯಾಗಿ ವೈದ್ಯರ ಸಲಹೆಗಳನ್ನು ಚಾಚು ತಪ್ಪದೆ ಪಾಲನೆ ಮಾಡಬೇಕು. ಇಲ್ಲದಿದ್ದರೆ ಮಾಡಿಯೂ ಕೂಡ ಪ್ರಯೋಜನ ಆಗುವುದಿಲ್ಲ. ಅದು ಅವರಿಗೆ ಗೊತ್ತಿಲ್ಲದ ಹಾಗೆ ತುಂಬಿಸಿದ್ದೆಲ್ಲ ಹೋಗ್ತದೆ. ಅದು ಏನಾಗಿ ಇನ್ನು ಕೆಲವೊಮ್ಮೆ ಏನು ಮಾಡ್ತಾರೆ, ಎಕ್ಸ್ಟ್ರಾ ಸ್ಮಾರ್ಟ್ ಇರ್ತಾರೆ, ರೂಟ್ ಕೆನಾಲ್ ಮಾಡಿ ಫಿಲ್ಲಿಂಗ್ ಮಾಡಿ ಕ್ಯಾಪ್ ಹಾಕಿದರೆ ಇಲ್ಲ ನನಗೆ ನೋವಿಲ್ಲಲ್ಲ ಈಗ ಬೇಡ ಬಿಟ್ಟು ಬಿಡುವ ಅಂತೇಳಿ ಮತ್ತೆ ಒಂದು ದಿವಸ ಬಂದುಬಿಟ್ಟು ಡಾಕ್ಟ್ರೆ ನಾನು ಅದು ಗಟ್ಟಿದೇನೋ ತಿಂದೆ ಹಲ್ಲು ತುಂಡಾಯಿತು ಅಂತೇಳಿ. ಹಲ್ಲು ಸೆಂಟ್ರಲ್ಲಿ ಕ್ರ್ಯಾಕ್ ಆಗಿರ್ತದೆ. ಆ ಸಂದರ್ಭಗಳಲ್ಲಿ ನಮಗೇನು ವರ್ಟಿಕಲ್ ಫ್ರ್ಯಾಕ್ಚರ್ ಇದ್ದರೆ ಹಲ್ಲು ಮಧ್ಯದಲ್ಲಿ ತುಂಡಾಗಿದ್ದರೆ ನಾವೇನು ಮಾಡೋಕ್ಕಾಗಲ್ಲ, ನಾವು ಹಲ್ಲು ತೆಗಿಬೇಕಾಗತ್ತೆ. ಇವ್ರು ಏನು ಹೇಳ್ತಾರೆ, ರೂಟ್ ಕೆನಾಲ್ ಮಾಡಿದ ನಂತರ ಅವರು ಡಾಕ್ಟರ್ ಹಲ್ಲು ಕೀಳಲಿಕ್ಕೆ ಹೇಳಿದ್ರು ಅಂತ. ಇವರು ಕ್ಯಾಪ್ ಹಾಕಿಸ್ಕೊಳ್ಳಿಲ್ಲ ಅಂತ ಅವ್ರು ಹೇಳೋದಿಲ್ಲ, ಅವರ ತಪ್ಪನ್ನು ಅವರು ಹೇಳೋದಿಲ್ಲ. ಒಟ್ಟಿನಲ್ಲಿ ಸರಿಯಾದ ಚಿಕಿತ್ಸೆಗೆ ಒಂದು ಒಳ್ಳೆಯ ಇದಾಗಬೇಕಾದ್ರೆ ಎಲ್ಲ ಚಿಕಿತ್ಸೆ ಪರಿಪೂರ್ಣವಾಗಿ ಮಾಡಬೇಕಾಗತ್ತೆ. ಅರ್ಧ ಚಿಕಿತ್ಸೆ ಮಾಡಿಸೋದು, ತಿಂಗಳಿಗೊಮ್ಮೆ ಪುರ್ಸೊತ್ತಿರುವಾಗ ಹೋಗೋದು, ಹಾಗೆ ಮಾಡಿದರೆ ಖಂಡಿತವಾಗಿ ಸಕ್ಸಸ್ ಆಗಲಿಕ್ಕಿಲ್ಲ. ಕಂಪ್ಲೀಟ್ ಟ್ರೀಟ್ಮೆಂಟನ್ನು ಸರಿಯಾಗಿ ಮಾಡಿಸಿದರೆ ಖಂಡಿತವಾಗಿ ಸಹ RCT ಈಸ್ ದಿ ಬೆಸ್ಟ್ ಟ್ರೀಟ್ಮೆಂಟ್. ಹಲ್ಲು ಈಗಿನ ಕಾಲದಲ್ಲಿ ಹಲ್ಲು ಕೀಳಿಸಬೇಕಾದ ಅವಶ್ಯಕತೆಯೇ ಇಲ್ಲ. ಅನ್ಲೆಸ್ ಹಲ್ಲನ್ನು ಉಳಿಸಲಿಕ್ಕೆ ಸಾಧ್ಯವೇ ಇಲ್ಲ,
ಅಂತ ಆದರೆ ಮಾತ್ರ ನಾವು ಅಡ್ವೈಸ್ ಮಾಡ್ತೇವೆ, ಇಲ್ಲದಿದ್ದರೆ RCTಯೇ ಮಾಡಿಸ್ಕೊಡ್ಬೇಕಂತ ಹೇಳಲಿಕ್ಕೆ ಇಚ್ಛೆಪಡ್ತೀವಿ. ಈ ಕೊನೆಯದಾಗಿ ಈ ರೀತಿಯಾಗಿ ಅಂದರೆ ರೂಟ್ ಕೆನಾಲ್ ಥೆರಪಿ ಮಾಡೋದ್ರಿಂದ ಏನಾದರೂ ತೊಂದರೆಗಳು ಬರುವ ಸಾಧ್ಯತೆ ಇದೆಯಾ? ಸಾಮಾನ್ಯವಾಗಿ ರೂಟ್ ಕೆನಾಲ್ ಮಾಡುವಾಗ ನುರಿತ ವೈದ್ಯರು ಮಾಡಿದಾಗ ಯಾವುದೇ ರೀತಿಯ ತೊಂದರೆಗಳು ಆಗೋದಿಲ್ಲ. ವೆರಿ ರೇರ್ ಕೇಸ್ಗಳಲ್ಲಿ ಈ ರೂಟ್ ಕೆನಾಲ್ ಮಾಡುವಾಗ ಹ್ಯಾಂಡ್ ಇನ್ಸ್ಟ್ರೂಮೆಂಟ್ ಮಾಡುವಾಗ ಏನಾಗ್ತದೆ ಅಂದರೆ ಕೆಲವೊಮ್ಮೆ ಅದರ ಇನ್ಸ್ಟ್ರೂಮೆಂಟ್ ತುಂಡಾಗಿ ಅದರೊಳಗೆ ಇರುವಂಥದ್ದು ಅದನ್ನು ಬೈಪಾಸ್ ಮಾಡಿ ತೆಗಿಲಿಕ್ಕಾಗ್ತದೆ. ಕೆಲವೊಂದು ಕೋರ್ಟ್ ಕೇಸುಗಳು ಆಗಿದೆ. ಅದು ಆಮೇಲೆ ಏನಾಗ್ತದೆ ಅಂದರೆ ಹಲ್ಲಿನ ಒಳಭಾಗದಲ್ಲಿ ಈ ಇನ್ಸ್ಟ್ರೂಮೆಂಟ್ ಒಳಗೆ ಸೇರಿಕೊಂಡು ಆಮೇಲೆ ಅವರು ಕೋರ್ಟಿಗೆ ಹೋಗೋದು, ಈ ರೀತಿ 1-2 ಕೇಸುಗಳು ಆದದ್ದು ಉಂಟು, ಇಲ್ಲ ಅಂತ ನಾನು ಹೇಳೋದಿಲ್ಲ. ಕೆಲವೊಮ್ಮೆ ರೂಟ್ ಕೆನಾಲ್ ಮಾಡಿದಾಗ ಇನ್ಫೆಕ್ಷನ್ ಫ್ಲೇರಪ್ ಆಗುವಂಥದ್ದು, ಸ್ವೆಲ್ಲಿಂಗ್ ಬರುವಂಥದ್ದು, ಈ ರೀತಿ ಆಗುವಂಥದ್ದು ಇದು 100ರಲ್ಲಿ 1-2 ಕೇಸ್ ಆಗಬಹುದು, ಇಲ್ಲ ಅಂತ ಹೇಳೋದಿಲ್ಲ ನಾನು. ಆದರೆ ಹೆಚ್ಚಾಗಿ ನುರಿತ ವೈದ್ಯರ ಬಳಿ ಮಾಡಿಸಿದರೆ ಈ ಎಲ್ಲ ಕಾಂಪ್ಲಿಕೇಶನ್ಗಳನ್ನು ಮಿನಿಮೈಸ್ ಮಾಡ್ಬೋದು. ಏನೇ ತೊಂದರೆ ಆದರೂ ಸಹ ಅದಕ್ಕೊಂದು ಸೊಲ್ಯೂಷನ್ ಇದೆ. ಒಮ್ಮೆ ರೂಟ್ ಕೆನಾಲ್ ಮಾಡುವಾಗ ನೋವು ಬಂತು ಹೇಳಿದರೆ ಅದಕ್ಕೆ ನಾವು ಆ್ಯಂಟಿಬಯೋಟಿಕ್ ಕೊಟ್ಟು ಇನ್ಫೆಕ್ಷನನ್ನು ಕಂಟ್ರೋಲ್ ಮಾಡ್ತೇವೆ. ಅಗತ್ಯ ಇದ್ದಾಗ ನಾವು ಇಮಿಡಿಯೇಟ್ ಸಿಮೆಂಟ್ ಹಾಕಿ ಅದನ್ನು ಮುಚ್ಚಿ ಬಿಡೋದಿಲ್ಲ, ನಾವು ಅದನ್ನು ಓಪನ್ ಡ್ರೆಸ್ಸಿಂಗ್ ಅಂತ ಕೊಡ್ತೇವೆ, ಕೊಟ್ಟು ಅದನ್ನು ಇನ್ಫೆಕ್ಷನ್ ಕಂಟ್ರೋಲ್ ಆಗುವ ರೀತಿಯಲ್ಲಿ ಮಾಡ್ತೇವೆ. ಆಮೇಲೆ ನಾವು ಅದನ್ನು ಫಿಲ್ಲಿಂಗ್ ಮಾಡಿ ಅದನ್ನು ಸರಿ ಮಾಡ್ತೇವೆ. ಒಟ್ಟಿನಲ್ಲಿ ರೂಟ್ ಕೆನಾಲ್ನಿಂದಾಗಿ ವಿಶೇಷವಾದ ಮಾರಣಾಂತಿಕವಾಗುವ ಸಾಧ್ಯತೆಗಳು ಖಂಡಿತವಾಗಿಯೂ ಇಲ್ಲ. ಡಾಕ್ಟರ್ ಇನ್ಸ್ಟ್ರಕ್ಷನ್ಗಳನ್ನು ಸರಿಯಾಗಿ ಫಾಲೋ ಮಾಡಿ ಔಷಧಿಗಳನ್ನು ಸರಿಯಾಗಿ ತೆಗೆದುಕೊಂಡ್ರೆ ಇದೊಂದು ಸೇಫ್ ಆದಂಥ ಸುರಕ್ಷಿತವಾದಂಥ ಚಿಕಿತ್ಸೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಆತ್ಮೀಯ ವೀಕ್ಷಕ ಬಾಂಧವರೇ, ದಂತಕ್ಷಯ ಮತ್ತು ದಂತಕ್ಷಯಕ್ಕಾಗಿ ಮಾಡುವಂತಹ ರೂಟ್ ಕ್ಯಾನಲ್ ಥೆರಪಿ ನಾವು ನಮ್ಮ ಹಲ್ಲನ್ನು ಉಳಿಸಿಕೊಂಡ್ರೆ ಅದಕ್ಕಿಂತ ಒಳ್ಳೆಯದು ಬೇರೆ ಯಾವುದೂ ಇಲ್ಲ. ಹಲ್ಲು ಒಮ್ಮೆ ಕಿತ್ತರೆ ಹೋಯಿತು, ಮತ್ತೆ ಮರುಸೃಷ್ಟಿ ಆಗುವುದಿಲ್ಲ. ಈ ಮಾತನ್ನು ಡಾಕ್ಟರ್ ಮುರಳಿ ಮೋಹನ್ ಚುಂತಾರ್ ಅವರು ಇದರ ಹಣದ ಚಿಕಿತ್ಸೆ ಬಗ್ಗೆ, ಕಾಸ್ಟಿನ ಬಗ್ಗೆ ಸಹ ಹೇಳಲಿಕ್ಕೆ ಬಿಟ್ಟೋಯ್ತು. ಸಾಮಾನ್ಯವಾಗಿ ರೂಟ್ ಕ್ಯಾನಲ್ ಚಿಕಿತ್ಸೆ ದುಬಾರಿ ಅಂತ ಹೇಳೋ ಒಂದು ಮಾತು ಸಾಧಾರಣವಾಗಿ ಎಲ್ಲರೂ ಹೇಳೋದಷ್ಟೇ. ಹೌದು, ಅದು ಒಂದೇ ಕಾಸ್ಟ್ಲಿ ಅಂತೇಳಿ. ಈಗ ನೋಡಿ, ಒಂದು ರೂಟ್ ಕ್ಯಾನಲ್ ಟ್ರೀಟ್ಮೆಂಟ್ ಮಾಡಬೇಕಾದ್ರೆ ಅದಕ್ಕೆ ಪೂರಕವಾದಂಥ ಎಲ್ಲ, ಈಗ ರೋಟರಿ ಎಂಡೋಡಾಂಟಿಕ್ಸ್ ಮಾಡಬೇಕಾದ್ರೆ ಒಬ್ಬನಿಗೆ ಯೂಸ್ ಮಾಡಿದ ಇನ್ಸ್ಟ್ರೂಮೆಂಟ್ ಅಂದ್ರೆ ಇನ್ನೊಬ್ಬರಿಗೆ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಬೇಕಾದಂಥ ವ್ಯವಸ್ಥೆ, ಅದರ ತರಬೇತಿ, ಅದಕ್ಕೆ ಇನ್ವೆಸ್ಟ್ಮೆಂಟ್, ಭಾಳಷ್ಟು ಹಣದ ಖರ್ಚು ಸಹ ಇದೆ. ಇದನ್ನೆಲ್ಲ ನೋಡಿಕೊಂಡಾಗ ಅದಕ್ಕೆ ಒಂದು ನಾಮಿನಲ್ ಚಾರ್ಜ್ ಅಂತ ಕೊಡಬೇಕಾಗತ್ತೆ. ಅದನ್ನು ನಾವು ಈಗೆಲ್ಲ ಮೆಟ್ರೋಗಳಲ್ಲೆಲ್ಲ ಮೈಕ್ರೋಸ್ಕೋಪಿಕ್ RCTಗಳಿಗೆ 50,000 60,000 ಮಾಡುವವರು ಇದ್ದಾರೆ. ಮತ್ತು RCTಗೆ 50,000 1 ಲಕ್ಷದವರೆಗೆ ಮಾಡುವವರಿದ್ದಾರೆ. ಅಂದರೆ ಹೈ ಎಂಡ್ ಸೊಸೈಟಿಗೆ ಆ ರೀತಿ ಮಾಡ್ತಾರೆ. ಸಾಮಾನ್ಯವಾಗಿ ಜನರಲಿ ಒಂದು ರೂಟ್ ಕೆನಾಲಿಗೆ 1,000ದಿಂದ 2,000 3,000ದವರೆಗೆ ಚಿಕಿತ್ಸೆಗೆ ಕಾಸ್ಟ್ ಆಗ್ತದೆ. ಯಾಕಂದರೆ ಒಬ್ಬ ವೈದ್ಯನಿಗೆ ಈ ರೂಟ್ ಕೆನಾಲ್ ಮಾಡಿ ಕಲಿಬೇಕಾದ್ರೆ ಅಷ್ಟು ಆದಂಥ ಅವನ ಸಮಯ, ಎನರ್ಜಿ, ಅಷ್ಟು ಖರ್ಚು ಸಹ ಇದೆ. ಒಂದು ಯಾವುದೇ ಚಿಕಿತ್ಸೆಗೆ ನಿಮಗೆ ಫ್ರೀಯಾಗಿ ಯಾವುದೂ ಸಿಗೋದಿಲ್ಲ. ಸೊ ಒಂದು ಚಿಕಿತ್ಸೆಗೆ, ಪರಿಪೂರ್ಣ ಚಿಕಿತ್ಸೆಗೆ ಒಂದು ವ್ಯಾಲ್ಯೂ ಅಂತ ಇರ್ತದೆ. ಅದು ನೀವು ಡಾಕ್ಟ್ರಿಗೆ ಕೊಡುವಂಥ ಒಂದು ಗೌರವದ ಜೊತೆಗೆ ಅವರಿಗೂ ಸಹ ಒಂದು ಜೀವನದ ಒಂದು ದಾರಿ. ನಾವು ವೈದ್ಯರು ಹೌದು, ಉಚಿತವಾಗಿ ಎಲ್ಲವನ್ನೂ ಮಾಡಲಿಕ್ಕೆ ಆಗೋದಿಲ್ಲ. ನಮಗೂ ಒಂದು ಫ್ಯಾಮಿಲಿ ಇದೆ, ನಮಗೂ ಆದಂಥ ಒಂದು ಬರ್ಡನ್ಗಳಿದೆ, ನಾವು ಮೇಂಟೈನ್ ಮಾಡಬೇಕು. 10-100 ಜನರಿಗೆ ಒಮ್ಮೆ ಮಾಡಿದವ್ರನ್ನ ಪುನಃ ಇನ್ನೊಬ್ಬರಿಗೆ ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ. ಆಧುನಿಕ ಪದ್ಧತಿ ಬಂದ ಹಾಗೆ ಅದಕ್ಕೆ ನಾವು ಹೊಂದಿಕೊಳ್ಬೇಕಾಗ್ತದೆ. ಹೌದು, ನಾವು ಅದನ್ನು ಚೇಂಜ್ ಆಗಬೇಕು. ಹಿಂದಿನ ಕಾಲದ ಸಿಸ್ಟಮನ್ನು ನಾವು ಈಗ ಮಾಡಿದರೆ ನಾವು ಕಾಂಪಿಟೇಟಿವ್ ವರ್ಲ್ಡಲ್ಲಿ ನಾವು ಎಲ್ಲರ ಜೊತೆ ಮುಂದೆ ಹೋಗಬೇಕಾಗತ್ತೆ. ಸೊ ಒಂದು ಪರಿಪೂರ್ಣ ಚಿಕಿತ್ಸೆಗೆ ಕೆಲವೊಂದು ಮೌಲ್ಯಗಳನ್ನು ಕೊಡಬೇಕಾಗತ್ತೆ. ಸೊ ಚಿಕಿತ್ಸೆ ದುಬಾರಿ ಅನ್ನೋದಕ್ಕಿಂತ ನಿಮ್ಮ ಹಲ್ಲನ್ನು ಉಳಿಸಿಕೊಳ್ಳಲಿಕ್ಕೆ ಆಗ್ತದೆ. ನಾವು ನೋವು ಬಂದಾಗೆಲ್ಲ ಹಲ್ಲು ಕೀಳಿಸಿ ಅಂತ ಹೇಳಿದರೆ ಹೇಗಾಗತ್ತೆ? ಸೊ ಒಂದು ಚಿಕಿತ್ಸೆಗೆ ಬೇಕಾದಂಥ ಮೌಲ್ಯವನ್ನು ಕೊಡಬೇಕಾಗತ್ತೆ. ಅದು ನೀವು ವೈದ್ಯರಿಗೆ ಕೊಡುವಂಥ ಒಂದು ಗೌರವ, ಅದಕ್ಕೆ ಬೇಕಾದಂಥ ಇನ್ವೆಸ್ಟ್ಮೆಂಟಿಗೆ ಆಗುವಂಥ ಒಂದು ಇದು. ಸೊ ಚಿಕಿತ್ಸೆ ದುಬಾರಿ ಅಲ್ಲ, ಹಲ್ಲನ್ನು ನೀವು ಜೀವನ ಪರ್ಯಂತವಾಗಿ ಯುಟಿಲೈಸ್ ಮಾಡ್ಬೋದು ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಹಲ್ಲನ್ನು ಉಳಿಸಿಕೊಳ್ಳೋದು ಮುಖ್ಯ. ಅದಕ್ಕೆ ತಗೊಳ್ಳುವಂತಹ ಚಿಕಿತ್ಸೆ ಅದಕ್ಕೆ ಒಂದು ಸಲಕ್ಕೆ ನಮಗೆ ಹೆಚ್ಚು ಅಂತ ಕಂಡ್ರು ನಮ್ಮ ಹಲ್ಲಿನ ಮೌಲ್ಯದ ಮುಂದೆ ಅದು ಅತ್ಯಂತ ಹೆಚ್ಚು ಅಂತ ಅನ್ನಿಸಲಿ ಆರದು. ನಾವು ಮತ್ತೊಮ್ಮೆ ಕೃತಕ ಹಲ್ಲನ್ನು ಇಟ್ಟರೂ ಕೂಡ ನಮಗೆ ಮತ್ತೆ ಖರ್ಚು ಇದೆ, ಪದೇ ತೊಂದರೆಗಳು ಇವೆ. ಇದರ ಎದುರಿನಲ್ಲಿ ನಾವು ಕೊಡುವಂತಹ ಮೌಲ್ಯ ಅದು ಏನೂ ಅಲ್ಲ ಅಂತ ಹೇಳಿಕೊಳ್ಳುತ್ತಾ ಈ ನಮ್ಮ ಹಲ್ಲನ್ನು ಉಳಿಸಿಕೊಳ್ಳೋದು ಮುಖ್ಯ. ಅದಕ್ಕಾಗಿ ಈಗ ಎಲ್ಲ ರೀತಿಯ ಆಧುನಿಕ ಚಿಕಿತ್ಸೆಗಳು, ರೂಟ್ ಕ್ಯಾನಲ್ ಥೆರಪಿಗಳು ಬೇರೆ ರೀತಿಯಲ್ಲಿ ಬಂದಿವೆ ಅಂತ ಡಾಕ್ಟರ್ ಮುರಳಿ ಮೋಹನ್ ಚುಂತಾರ್ ಅವರು ಒಳ್ಳೆಯ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ಮಾಹಿತಿಯನ್ನು ಹಂಚಿಕೊಂಡಂತಹ ಡಾಕ್ಟರ್ ಮುರಳಿ ಮೋಹನ್ ಚುಂತಾರ್ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಎಲ್ಲ ವೀಕ್ಷಕ ಬಾಂಧವರು ಈ ಒಂದು ಜಾಗೃತಿ ಕಾರ್ಯಕ್ರಮದಲ್ಲಿ ನಮ್ಮ ಹಲ್ಲನ್ನು, ಆರೋಗ್ಯವನ್ನು ಉಳಿಸಿಕೊಳ್ಳುವಂತ ಹೇಳಿಕೊಳ್ಳುತ್ತಾ ಎಲ್ಲರಿಗೂ ವಂದನೆಗಳು. ಡಾಕ್ಟರ್ ಮುರಳಿ ಮೋಹನ್ ಚುಂತಾರ್ ಅವರಿಗೂ ವಂದನೆಗಳು. ಧನ್ಯವಾದ.